Jesus, thank you, Lord, 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 thank you, Lord. Praise the Lord, glory, 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 glory. Jesus, thank you, Lord, thank you, Lord. Praise the Lord, glory, Almighty God, hallelujah. Worship you, Lord, worship you, Jesus. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. Praise the Lord, hallelujah. Worship you, Lord Jesus. Thank you, Father. Hallelujah, hallelujah, hallelujah. Thank you, Lord, thank you, Lord, thank you, Lord. Hallelujah, 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 hallelujah. Glory, 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 glory. Hallelujah, 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 hallelujah. Praise the Lord. Praise the Lord. Praise the Lord. Praise the Lord. तुमका समेस्तांक हांव बरो येवकार मागता आनी बरी सांज मागता आणि या मागण्याक तुमका समेस्तांक स्वागत करता. ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇವೆ. ಈ ಸಂಜೆಯ ವೇಳೆಯಲ್ಲಿ, ಈ ಆರಾಧನೆಯಲ್ಲಿ, ಈ ಪ್ರಾರ್ಥನೆಯಲ್ಲಿ ನಿಮಗೆಲ್ಲರಿಗೂ ನಾವು ಪ್ರತ್ಯೇಕವಾಗಿ ಸ್ವಾಗತಿಸ್ತೇವೆ. ಇವತ್ತಿನ 2 ಗಂಟೆಯ ಪ್ರಾರ್ಥನೆ ಪವಿತ್ರಾತ್ಮರ ಪ್ರತ್ಯೇಕವಾಗಿ ಪವಿತ್ರಾತ್ಮರಿಗೆ ಸಮರ್ಪಣೆ ಮಾಡುತ್ತಾ ನಾವು ಪ್ರಾರ್ಥಿಸೋಣ. ಪವಿತ್ರಾತ್ಮರ ವರಗಳಿಗಾಗಿ, ಪವಿತ್ರಾತ್ಮರ ಪ್ರತ್ಯೇಕವಾಗಿ सत्फलाಗಳಿಗಾಗಿ ನಾವು ಪ್ರಾರ್ಥಿಸೋಣ. देवाचो प्रेरक आत्मा आमचेर देवून आमच्या खातीर मागया आनी प्रत्येक जावन आयचे मागणे पवित्र आत्म्याच्या अधीन आमी करया आनी पवित्र आत्म्याची ससाय आमी मागया आनी पवित्र आत्म्याची सकत आमचे ते देवून आमच्या खातीर वायटाच्यो सक्त्यो आमकां इंटरसेशनाक ह्या मागण्याक जोडकल्यो सगळ्यो जेजूच्या पवित्र नांवान तुटून पडून दी म्हणून मागया ह्या वेळार. आनी सगळे तुमचे कुटुंबां, तुमच्या घराणे, तुमी रावलो जागो बाबा सगळो तो पवित्र जावच्या खातीर पवित्र आत्म्याची मजत आमी मागया आनी खंयचेच डिस्टर्बन्स तुमकां येनातले बरी. ಯಾವುದೂ ಒಂದು ಅಡೆತಡೆಗಳು ನಿಮಗೆ ಬಾರದಂತೆ ಪವಿತ್ರ ಆತ್ಮನ ಶಕ್ತಿಗಾಗಿ ಪ್ರಾರ್ಥಿಸಿರಿ. ಪ್ರಿಯ ಸಹೋದರ ಸಹೋದರಿಯರೇ, ಈ ಸಂಜೆಯ ವೇಳೆಯಲ್ಲಿ ನಾವು ಒಟ್ಟಿಗೆ ಎತ್ತುಕೊಂಡು ನಾವು ಪ್ರಾರ್ಥಿಸುವಾಗ ದೇವರ ಕೃಪೆ ವರದಾನಗಳು ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ವಾಸಿಸುವಂತಹ ಮನೆಯ ಮೇಲೆ ದೇವರ ಕೃಪೆ ವರದಾನಗಳು ಇಳಿದು ಬರಲಿ. ಪವಿತ್ರಾತ್ಮನ ಶಕ್ತಿ ಇಳಿದು ಬರಲಿ. ದೈವ ಶಕ್ತಿಯಿಂದ ನಾವು ತುಂಬೋಣ. ಪವಿತ್ರಾತ್ಮನ ಶಕ್ತಿಯಿಂದ ನಾವು ಪ್ರಾರ್ಥಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ಲೋಕವೆಲ್ಲ ತಿರುಗಾಡಿ ಸಾಕಾದೇನಾ, ಎಲ್ಲೂ ಸಿಗದ ಪ್ರೀತಿ ನೀ ಕೊಟ್ಟಿರುವೆ. ಲೋಕವೆಲ್ಲ ತಿರುಗಾಡಿ ಸಾಕಾದೇನಾ, ಎಲ್ಲೂ ಸಿಗದ ಪ್ರೀತಿ ನೀ ಕೊಟ್ಟಿರುವೆ. ಎಲ್ಲೂ ಸಿಗದ ಪ್ರೀತಿ ನೀ ಕೊಟ್ಟಿರುವೆ. ಎಲ್ಲೂ ಸಿಗದ ಪ್ರೀತಿ ನೀ ಕೊಟ್ಟಿರುವೆ. ಎಲ್ಲರೂ ಒಂದು ಗಳಿಗೆ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರನ್ನು ಸಮರ್ಪಣೆ ಮಾಡಿ, ನೀವು ಈಗಳಿಗೆ ಯಾವ ಸ್ಥಳದಲ್ಲಿ ಇದ್ದೀರೋ ಆ ಸ್ಥಳವನ್ನು ಸಮರ್ಪಣೆ ಮಾಡಿ ನಿಮ್ಮೆಲ್ಲರ ಅಗತ್ಯಗಳಿಗಾಗಿ ಈಗ ಪ್ರಾರ್ಥಿಸುವಾಗ ಪ್ರಿಯ ಸಹೋದರ ಸಹೋದರಿ, ನಿಮಗೆ ಪ್ರತ್ಯೇಕವಾಗಿ ಪವಿತ್ರಾತ್ಮ ವರದಾನಗಳು, ಪವಿತ್ರಾತ್ಮನ ಸತ್ಫಲಗಳು ನಿಮ್ಮಲ್ಲಿ ಬರಲೆಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನೀವೆಲ್ಲರೂ ನಮ್ಮೊಂದಿಗೆ ಎದ್ದುಕೊಂಡು ಪ್ರಾರ್ಥಿಸಿರಿ ಪ್ರಿಯ ಸಹೋದರ ಸಹೋದರಿಯರೇ. ನನ್ನ ವಿಮೋಚಕನೇ, ನನ್ನ ಆಶ್ರಯವೇ, ನನ್ನ ಪವಿತ್ರಾತ್ಮನೇ, ನನ್ನ ಜೊತೆಗಾರನೇ, ನನ್ನ ವಿಮೋಚಕನೇ, ನನ್ನ ಆಶ್ರಯವೇ, ನನ್ನ ಪವಿತ್ರಾತ್ಮನೇ, ನನ್ನ ಜೊತೆಗಾರನೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನನ್ನ ವಿಮೋಚಕನೇ, ನನ್ನ ಆಶ್ರಯವೇ, ನನ್ನ ಪವಿತ್ರಾತ್ಮನೇ, ನನ್ನ ಜೊತೆಗಾರನೇ. ಪವಿತ್ರಾತ್ಮರೇ ಪ್ರತಿಯೊಬ್ಬರ ಮೇಲೆ ಇಳಿದು ಬನ್ನಿಯಪ್ಪ ತಂದೆಯೇ. ನಿಮ್ಮ ಅಗ್ನಿ ಅಭಿಷೇಕವಾಗಲಿ ಪ್ರತಿಯೊಬ್ಬರಿಗೆ. ಎಲ್ಲ ಬಂಧನಗಳು ಕಳಚಿ ಬೀಳಲಿ ಯೇಸುವಿನ ಪವಿತ್ರ ನಾಮದಲ್ಲಿ.
ಯಾವುದು ಪ್ರಾರ್ಥನೆಗೆ ಅಡೆತಡೆ ಒಡ್ಡುತ್ತದೋ ಅದೆಲ್ಲವೂ ಅಡೆತಡೆ ದೂರವಾಗಲಿ. ಯೇಸುವಿನ ಪವಿತ್ರ ನಾಮದಲ್ಲಿ ಪವಿತ್ರಾತ್ಮರ ಶಕ್ತಿ ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿ. ಆತ್ಮ ಅಭಿಷೇಕ ಎಲ್ಲರಿಗೂ ಉಂಟಾಗಲಿ. ಯೇಸುವೇ, ಪವಿತ್ರಾತ್ಮರನ್ನು ಕಳುಹಿಸಿರಿ ಪ್ರತಿಯೊಬ್ಬರ ಮೇಲೆ ಈ ಕ್ಷಣದಲ್ಲಿ. ಬಾಳೆಂಬ ಹಡಗಿನ ನಾವಿಕ ನೀನೇ, ಸ್ನೇಹವೆಂಬ ಕಡಲಿನ ಕರುಣೆ ನೀನೇ. ಬಾಳೆಂಬ ಹಡಗಿನ ನಾವಿಕ ನೀನೇ, ಸ್ನೇಹವೆಂಬ ಕಡಲಿನ ಕರುಣೆ ನೀನೇ. ಸ್ನೇಹವೆಂಬ ಕಡಲಿನ ಕರುಣೆ ನೀನೇ, ಸ್ನೇಹವೆಂಬ ಕಡಲಿನ ಕರುಣೆ ನೀನೇ. ನನ್ನ ವಿಮೋಚಕನೇ, ನನ್ನ ಆಶ್ರಯವೇ, ನನ್ನ ಪವಿತ್ರಾತ್ಮನೇ, ನನ್ನ ಜೊತೆಗಾರನೇ. ನನ್ನ ವಿಮೋಚಕನೇ, ನನ್ನ ಆಶ್ರಯವೇ, ನನ್ನ ಪವಿತ್ರಾತ್ಮನೇ, ನನ್ನ ಜೊತೆಗಾರನೇ. ಪವಿತ್ರಾತ್ಮನೇ, ಎಳಿದು ಬನ್ನಿರಿ ನಮ್ಮ ಮಧ್ಯದಲ್ಲಿ. ಲೋಕವೆಲ್ಲವ ನಾವು ತಿರುಗಾಡಿಯಪ್ಪ ತಂದೆಯೇ, ಸಾಕಾದವು ದೇವ. ಎಲ್ಲೂ ಸಿಗದ ಪ್ರೀತಿ ನೀವು ನಮಗೆ ಕರುಣಿಸಿದಿರಿ ಅಪ್ಪ ತಂದೆಯೇ. ಈ ಲೋಕದಲ್ಲಿ ಇಂತಹ ಒಂದು ಕೊರೋನಾ ವೈರಸ್ ಇದ್ರೂ ಕೂಡ ನಮ್ಮನ್ನು ರಕ್ಷಿಸಿದ್ದೀರಿ ಅಪ್ಪ ತಂದೆಯೇ. ಯಾವುದೋ ಒಂದು ಕೇಡಿಗೆ ಒಳಗಾಗದೆ ನಮ್ಮನ್ನು ರಕ್ಷಿಸಿದ್ದೀರಿ ಯೇಸುವೆ. ಆರಾಧನೆ ಯೇಸುವೆ, ಆರಾಧನೆ ಪವಿತ್ರಾತ್ಮರೇ. ಮಹಿಮೆ ಯೇಸುವೆ, ಮಹಿಮೆ ಅಪ್ಪ ತಂದೆ ನಿಮಗೆ ಸ್ತೋತ್ರ ಯೇಸುವೆ, ಸ್ತೋತ್ರ ಪವಿತ್ರಾತ್ಮರೇ. ಲೋಕವೆಲ್ಲ ತಿರುಗಾಡಿ ಸಾಕಾದೆನಾ, ಎಲ್ಲೂ ಸಿಗದ ಪ್ರೀತಿ ನೀ ಕೊಟ್ಟಿರುವೆ. ಲೋಕವೆಲ್ಲ ತಿರುಗಾಡಿ ಸಾಕಾದೆನಾ, ಎಲ್ಲೂ ಸಿಗದ ಪ್ರೀತಿ ನೀ ಕೊಟ್ಟಿರುವೆ. ಎಲ್ಲೂ ಸಿಗದ ಪ್ರೀತಿ ನೀ ಕೊಟ್ಟಿರುವೆ, ಎಲ್ಲೂ ಸಿಗದ ಪ್ರೀತಿ ನೀ ಕೊಟ್ಟಿರುವೆ. ನನ್ನ ವಿಮೋಚಕನೇ, ನನ್ನ ಆಶ್ರಯವೇ, ನನ್ನ ಪವಿತ್ರಾತ್ಮನೇ, ನನ್ನ ಜೊತೆಗಾರನೇ. ನನ್ನ ವಿಮೋಚಕನೇ, ನನ್ನ ಆಶ್ರಯವೇ, ನನ್ನ ಪವಿತ್ರಾತ್ಮನೇ, ನನ್ನ ಜೊತೆಗಾರನೇ. ನಮ್ಮೆಲ್ಲರ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಕಳುಹಿಸಿರಿ ಅಪ್ಪ ತಂದೆ. ಈ ಲೋಕಕ್ಕಾಗಿ ಇವತ್ತು ನಾವು ಪ್ರಾರ್ಥಿಸುವಾಗ ಯೇಸುವೆ, ಪ್ರತ್ಯೇಕ ಕೊರೋನಾ ವೈರಸ್ ಅಲ್ಲಿ ಬಳಲುತ್ತಿದ್ದ ಎಲ್ಲ ಲೋಕದ ಜನರಿಗಾಗಿ ಪ್ರಾರ್ಥಿಸುವಾಗ ಅಪ್ಪ ತಂದೆ ನಮ್ಮನ್ನೆಲ್ಲರನ್ನು ಅನುಗ್ರಹಿಸಿರಿ. ಯಾಕಂದ್ರೆ ಹೃದಯವನ್ನು ಬಾಗಿಲನ್ನ ತೆರೆದಿರುವ ಅಪ್ಪ ತಂದೆ, ಪವಿತ್ರ ಆತ್ಮದಿಂದ ನನ್ನನ್ನು ಅಭಿಷೇಕ ಯೇಸುವೆ. ಹೃದಯದ ಬಾಗಿಲ ತೆರೆದಿರುವೆ, ಪವಿತ್ರಾತ್ಮನಿಂದ ನನ್ನ ಅಭಿಷೇಕಿಸು. ಹೃದಯದ ಬಾಗಿಲ ತೆರೆದಿರುವೆ, ಪವಿತ್ರಾತ್ಮನಿಂದ ನನ್ನ ಅಭಿಷೇಕಿಸು. ಪವಿತ್ರಾತ್ಮನಿಂದ ನನ್ನ ಅಭಿಷೇಕಿಸು, ಪವಿತ್ರಾತ್ಮನಿಂದ ನನ್ನ ಅಭಿಷೇಕಿಸು. ನನ್ನ ವಿಮೋಚಕನೇ, ನನ್ನ ಆಶ್ರಯವೇ, ನನ್ನ ಪವಿತ್ರಾತ್ಮನೇ, ನನ್ನ ಜೊತೆಗಾರನೇ. ನನ್ನ ವಿಮೋಚಕನೇ, ನನ್ನ ಆಶ್ರಯವೇ, ನನ್ನ ಪವಿತ್ರಾತ್ಮನೇ, ನನ್ನ ಜೊತೆಗಾರನೇ. ಅಪ್ಪ ತಂದೆ, ಮಳೆಯಿಂದ ಚಳಿಯಿಂದ ಬಿಸಿಲಲ್ಲಿ ನನಗೆ ನೆರಳಾಗಿ ನೀವು ಕಾಪಾಡಿದೆ ಅಪ್ಪ ತಂದೆ. ಈ ಲೋಕದ ಎಲ್ಲ ದುಷ್ಟ ಶಕ್ತಿಗಳಿಂದ ನಮ್ಮನ್ನು ರಕ್ಷಿಸಿದೆ ಅಪ್ಪ ತಂದೆ. ನಿಮಗೆ ಸ್ತೋತ್ರವಾಗಲಿ, ನಿಮ್ಮ ಮಹಿಮೆ ಆಗಲಿ. ಈ ಘೋರ ಅಪ್ಪ ತಂದೆ ಪಾಪದ ನಿಮಿತ್ತ ಲೋಕದಲ್ಲಿ ಬರುವಂತ ಎಲ್ಲ ಈ ಕೊರೋನಾ ವೈರಸ್
ಎಲ್ಲ ರೋಗ ರುಜಿನಗಳು ನಮ್ಮಿಂದ ದೂರವಾಗಲಿ ಅಪ್ಪ ತಂದೆಯೇ. ಇವತ್ತು ನಾವು ಪ್ರಾರ್ಥಿಸ್ತಾ ಇದ್ದೇವೆ, ನಿಮ್ಮ ಪವಿತ್ರಾತ್ಮರ ಶಕ್ತಿಯಿಂದ ನಾವು ಅನುಗ್ರಹಿಸುವಂತೆ ಪ್ರಾರ್ಥಿಸ್ತಾ ಇದ್ದೇವೆ ಅಪ್ಪ ತಂದೆ. ಈಗ ನಾವು ಪ್ರಾರ್ಥಿಸುವಾಗ ನಿಮ್ಮ ಪವಿತ್ರಾತ್ಮರ ಶಕ್ತಿಯು ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿ ಅಪ್ಪ ತಂದೆ. ಯಾರೆಲ್ಲ ಕೊರೋನಾ ವೈರಸ್ ಅಲ್ಲಿ ಅಪ್ಪ ತಂದೆ ಕಷ್ಟದಲ್ಲಿದ್ದರು, ಆಸ್ಪತ್ರೆಗಳಲ್ಲಿದ್ದರು, ICUಗಳಲ್ಲಿದ್ದರು ಅಪ್ಪ ತಂದೆಯೇ, ಆಮ್ಲಜನಕ ಸಿಗುತ್ತಾ ಇಲ್ವಾ ಅಂತ ಎಲ್ಲರಿಗೆ ನಿಮ್ಮ ಪವಿತ್ರಾತ್ಮರ ಶಕ್ತಿ ಇಳಿದು ಬರಲಿ ಅಪ್ಪ ತಂದೆ. ಮಳೆಯಲ್ಲಿ ಚಳಿಯಲ್ಲಿ ಬಿಸಿಲಲ್ಲಿಯೂ ನನಗೆ ನೆರಳಾಗಿ ಕಾಪಾಡಿದೆ. ಮಳೆಯಲ್ಲಿ ಚಳಿಯಲ್ಲಿ ಬಿಸಿಲಲ್ಲಿಯೂ ನನಗೆ ನೆರಳಾಗಿ ಕಾಪಾಡಿದೆ. ನನಗೆ ನೆರಳಾಗಿ ಕಾಪಾಡಿದೆ. ನನಗೆ ನೆರಳಾಗಿ ಕಾಪಾಡಿದೆ. ನನ್ನ ವಿಮೋಚಕನೇ, ನನ್ನ ಆಶ್ರಯವೇ, ನನ್ನ ಪವಿತ್ರಾತ್ಮನೇ, ನನ್ನ ಜೊತೆಗಾರನೇ, ನನ್ನ ವಿಮೋಚಕನೇ, ನನ್ನ ಆಶ್ರಯವೇ, ನನ್ನ ಪವಿತ್ರಾತ್ಮನೇ, ನನ್ನ ಜೊತೆಗಾರನೇ. ಹಲ್ಲೆಲೂಯ 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 Hallelujah, 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 hallelujah. Shedidi, hallelujah, 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 ಪವಿತ್ರಾತ್ಮರು ಇಳಿದು ಬರಲಿ ಅಪ್ಪ ತಂದೆ. ರೋಗ ರುಜಿನಗಳಿಂದ ನರಳುತ್ತಿದ್ದ ಪ್ರತಿಯೊಬ್ಬರ ಮೇಲೆ ಪವಿತ್ರಾತ್ಮರ ಆಗಮನವಾಗಲಿ ಅಪ್ಪ ತಂದೆ. ಕಷ್ಟದಲ್ಲಿ, ನಿರಾಶೆಗಳಲ್ಲಿ, ಸೋಲುಗಳಲ್ಲಿ ಒಳಗಿದ್ದ ಎಲ್ಲಾ ಮಕ್ಕಳನ್ನು ಅಭಿಷೇಕ ಮಾಡಿ, ಪವಿತ್ರಾತ್ಮರೇ ಅಭಿಷೇಕ ಮಾಡಿ, ಅಭಿಷೇಕ ಮಾಡಿ. ಹಾಲೆಲೂಯಾ. ಹೀರಬವ ರಕಲ ವರದಿನ ಚಂದರ ಬರೆ ಕರಬಲ ರೋಕಬವ ಹೀರಲ 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 ಹೀರಬವ Praise the Lord. Praise the Lord. Praise the Lord. Hallelujah. Hallelujah. ಯೆಶಾಯ ಗ್ರಂಥದಲ್ಲಿ 25ನೇ ಅಧ್ಯಾಯದಲ್ಲಿ 1ನೇ ವಚನ ದೇವರು ಹೇಳ್ತಾರೆ, ಸರ್ವೇಶ್ವರ ನೀನೆನ್ನ ದೇವನು. ಯೆಶಾಯನ ಗ್ರಂಥದಲ್ಲಿ ಪ್ರವಾದಿ ಯೆಶಾಯನು ದೇವರ ಸ್ತುತಿ ಮಾಡ್ತಾನೆ, ಸರ್ವೇಶ್ವರ ನೀನೇ ನನ್ನ ದೇವನು, ಏಕೆಂದರೆ ನೀನು ಸತ್ಯ ಸ್ವರೂಪನು, ನಿಷ್ಠಾವಂತನು, ಆದಿ ಯೋಜನೆಗಳನ್ನು ಪೂರೈಸುವವನು, ಅದ್ಭುತ ಕಾರ್ಯಗಳನ್ನು ಎಸಗಿದಂಥವನು. ನಮ್ಗೆ ಇವತ್ತು ಅಗತ್ಯವಿದೆ, ದೇವರು ನಮ್ಮ ಮಧ್ಯದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಬೇಕು. ಯಾಕೆಂದ್ರೆ ನಾವು ಈ 2 ಗಂಟೆಗಳ ಕಾಲ ದೇವರ ಸಮ್ಮುಖದಲ್ಲಿ ನಾವು ಪ್ರಸನ್ನತೆಯಲ್ಲಿ, ಅವರ ಪ್ರಸನ್ನತೆಯಲ್ಲಿ ಇರುವಾಗ ಅಪ್ಪ ತಂದೆಯು ಖಂಡಿತ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಬೇಕು, ಅದ್ಭುತಗಳು ನೆರವೇರಬೇಕು. ಅದಕ್ಕಾಗಿ ನಾವು ಸ್ತುತಿಸುವಾಗ ದೇವರ ವಾಕ್ಯ ಹೇಳ್ತದೆ, ಘನಪಡಿಸುವೆ ನಾನು ನಿನ್ನನ್ನು, ಸ್ತುತಿಸುವೆನು ನಿನ್ನ ನಾಮದ ಮಹಿಮೆಯನು. ನಾಶಪಡಿಸಿದೆ ನಗರವನ್ನು, ದಿಟ್ಟವಾಗಿಸಿದೆ ದುರ್ಗವನ್ನು, ಕೆಡವಿದೆ ವಿದೇಶಿಯರ ಕೋಟೆಯನ್ನು, ಮರಳಿ ಕಟ್ಟಲಾಗದ ಹಾಳೂರನ್ನಾಗಿಸಿದೆ ಅದನ್ನು. ಯಾಕೆಂದರೆ ದೇವರಿಗೆ ಮಾತ್ರ ಸಾಧ್ಯ ಇದೆಲ್ಲವನ್ನು ಹೋಗಲಾಡಿಸಲು, ನಮ್ಮಿಂದ ದೂರ ಮಾಡಲು, ಈ ಲೋಕದಲ್ಲಿ ಇರುವಂತ ಕಷ್ಟದಲ್ಲಿರುವಂತಹ ಜನರನ್ನು ಸ್ವಸ್ಥತೆಗೆ ಬರಮಾಡಿಕೊಳ್ಳಲು ದೇವರಿಗೆ ಮಾತ್ರ ಸಾಧ್ಯ. ಪ್ರಿಯ ಸಹೋದರಿ, ನಾವು ನೋಡ್ತಾ ಇದ್ದೇವೆ 1 ವರ್ಷದಿಂದ ನಾವು ಎಷ್ಟು ಮಾಡಿದ್ರು ನಮ್ಮ ಪ್ರಯತ್ನ ವ್ಯರ್ಥವಾಗಿದೆ. ಯಾಕೆಂದ್ರೆ ಇದು ದೇವರ ಚಿತ್ತದಂತೆ ನಡೆಯಬೇಕು. ದೇವರು ಖಂಡಿತವಾಗಿ ನಮ್ಮ ಪ್ರಾರ್ಥನೆಯಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಬೇಕು. ಹಾಗೂ ದೇವರ ಮಕ್ಕಳನ್ನು ಯಾರೆಲ್ಲ ದೇವರ ಸನ್ನಿಧಿಯಲ್ಲಿ ಇದ್ದಾರೆ ಅಂಥವರೆಲ್ಲವರನ್ನು ದೇವರು ರಕ್ಷಿಸಬೇಕು ಅಪ್ಪ ತಂದೆ. ಎಲ್ಲರೂ ಪರಿವರ್ತನೆ ಹೊಂದಬೇಕು. ಅದಕ್ಕಾಗಿ ಈ ಅದ್ಭುತ ಕಾರ್ಯಗಳನ್ನು ದೇವರು ನಮ್ಮ ಮಧ್ಯದಲ್ಲಿ ಮಾಡಲಿಕ್ಕಾಗಿ ದೇವರಿಗೆ ನಾವು ಸ್ತುತಿ ಹಾಡೋಣ. ದೇವರಿಗೆ ನಾವು ಎಲ್ಲ ಈ ಲೋಕದ ಜನರನ್ನು ಸಮರ್ಪಣೆ ಮಾಡೋಣ. ಪ್ರಿಯ ಸಹೋದರೇ, ಅವರೆಲ್ಲರೂ ನಮ್ಮೊಟ್ಟಿಗೆ ತಗೊಂಡು ದೇವರನ್ನು ಸ್ತುತಿಸೋಣ, ದೇವರನ್ನು ಮಹಿಮೆ ಪಡಿಸೋಣ. Hekle mi sangat amelo deva kami hargania evalar kita serius por devo aja pane adbhuta kurso dev muntanta Isaiah pravadi
25 अध्याय 1 आणि 2 वाक्यांत सर्वेस्पर देव अजूनही तो सत्य म्हणतो, तो आमच्यामध्ये अजापणे अद्भुत करून दे, आज आमकां सगळ्यांक सुटका देऊ दे आणि प्रत्येक जाऊन जी कोणा खातीर आमी मागणी करता बाबा तांकां सगळ्यांक देव बचाव करून दे. देखून सगळ्यांच्या तर्फेन जे कोण स्तुती करिनात, जी कोणाक देवाची वळख ना, जी कोण देवाक वळखनात, देवाच्या उतराची सकत जायनात, तसल्यां खातीर तसल्यांक आमी सांगता घेवन देवाची स्तुती करया, देवाक अर्घ दिवया आणि देवाची महिमा आमी वाखणया. आमच्या मोगाच्या भावा बहिणीनं सत्कड आमी सांगता म्हणून देवाची स्तुती करया, देवाक आमी अर्घ दिवया. जय हो प्रभु, जय हो प्रभु, जय हो प्रभु, जय जय हो प्रभु, जय हो प्रभु, जय हो प्रभु, जय हो प्रभु, जय जय हो प्रभु. आमीन, आमीन, आमीन. सब मिलके यीशु मसीह को हम गीत गाएंगे, हम जय जयकार करेंगे, क्योंकि यीशु मसीह जिंदा है, इस जहां में वो है, हम लोग को छुड़ाने को वो आएगा, हमको सब कोरोना वायरस से हमको छुड़ाएगा. इसके लिए सब मिलके यीशु के साथ में हम गाएंगे, नाचेंगे और यीशु की स्तुति करेंगे. यीशु हमें बुलाता है, आज हमें बुलाता है, यीशु हमें बुलाता है, आज हमें बुलाता है. ओ यीशु हमें बुलाता है, आज हमें बुलाता है, यीशु हमें बुलाता है, आज हमें बुलाता है. आओ हम सब मिलकर जय जयकार करेंगे सदा, आओ हम सब मिलकर जय जयकार करेंगे सदा. जय हो प्रभु, जय हो प्रभु, जय हो प्रभु, जय जय हो प्रभु, जय हो प्रभु, जय हो प्रभु, जय हो प्रभु, जय जय हो प्रभु. ओ यीशु हमें बुलाता है, आज हमें बुलाता है, यीशु हमें बुलाता है, आज हमें बुलाता है. आओ हम सब मिलकर जय जयकार करेंगे सदा, आओ हम सब मिलकर जय जयकार करेंगे सदा. जय हो प्रभु, जय हो प्रभु, जय हो प्रभु, जय जय हो प्रभु, जय हो प्रभु, जय हो प्रभु, जय हो प्रभु, जय जय हो प्रभु. यीशु का वचन ही सत्य वचन है, वो मधुर है, और जितना यीशु का वचन कितना मधुर है, उसके लिए हम यीशु की स्तुति गाएंगे, यीशु मसीह के लिए हम गीत गाएंगे और हम साक्षी बनकर इस जहां में रहेंगे यीशु के लिए. सत्य वचन वो प्यारा वचन, मधुर है कितना यीशु वचन. सत्य वचन वो प्यारा वचन, मधुर है कितना यीशु वचन. आओ हम सब मिलकर उनके वचन के साक्षी बनकर चले, आओ हम सब मिलकर उनके वचन के साक्षी बनकर चले, वचन के साक्षी बनकर चले. ओ यीशु हमें बुलाता है, आज हमें बुलाता है, ओ यीशु हमें बुलाता है, आज हमें बुलाता है. आओ हम सब मिलकर जय जयकार करेंगे सदा, आओ हम सब मिलकर
जय जयकार करेंगे सदा। जय हो प्रभु, जय हो प्रभु, जय हो प्रभु, जय जय हो प्रभु, जय हो प्रभु, जय हो प्रभु, जय हो प्रभु, जय जय हो प्रभु। जहाँ किधर भी हम जाए, यीशु मसीह के वचन हम लोग बांटते जाए। यीशु मसीह की सब कुछ चंगाई करने की वो शक्ति हम लोग बांट के चाहिए, क्योंकि यीशु मसीह हमारा प्यारा वचन है। वही हमको उद्धार करने वाला है, वही हमको छुड़ाने वाला है, वही हमको चंगाई देने वाला है। दूर दूर हम सारे चले, प्रभु का संदेश बांटते चले। दूर दूर हम सारे चले, प्रभु का संदेश बांटते चले। सारे जगत में एक ही नाम, यीशु के सिवा कोई नाम नहीं। सारे जगत में एक ही नाम, यीशु के सिवा कोई नाम नहीं। यीशु के सिवा कोई नाम नहीं। ओ आज बुलाता है, आज हमें बुलाता है। ओ यीशु हमें बुलाता है, आज हमें बुलाता है। आओ हम सब मिलकर जय जयकार करेंगे सदा। आओ हम सब मिलकर जय जयकार करेंगे सदा। जय हो प्रभु, जय हो प्रभु, जय हो प्रभु, जय जय हो प्रभु। ओ जय हो प्रभु, जय हो प्रभु, जय हो प्रभु, जय जय हो प्रभु। ओ यीशु हमें बुलाता है, आज हमें बुलाता है। ओ यीशु हमें बुलाता है, आज हमें बुलाता है। आओ हम सब मिलकर जय जयकार करेंगे सदा। आओ हम सब मिलकर जय जयकार करेंगे सदा। जय हो प्रभु, जय हो प्रभु, जय हो प्रभु, जय जय हो प्रभु। जय हो प्रभु, जय हो प्रभु, जय हो प्रभु, जय जय हो प्रभु। जय हो प्रभु, जय हो प्रभु, जय हो प्रभु, जय जय हो प्रभु। जय हो प्रभु, जय हो प्रभु, जय हो प्रभु, जय जय हो प्रभु। ಎಲ್ಲ ಬಂಧನಗಳು ಮುರಿಯಲ್ಪಡಲಿಯಪ್ಪ ತಂದೆ, ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ ಅಪ್ಪ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನೀವೇ ದೇವಾದಿ ದೇವರು, ರಾಜಾದಿ ರಾಜರು ಅಪ್ಪ ತಂದೆ. ನಿಮ್ಮನ್ನು ನಾವು ಆರಾಧಿಸ್ತೇವೆ, ನಿಮ್ಮನ್ನು ನಾವು ಸ್ತುತಿಸ್ತೇವೆ, ನಿಮ್ಮನ್ನು ನಾಮಕ್ಕೆ ನಾವು ಘನಪಡಿಸ್ತೇವೆ ಅಪ್ಪ ತಂದೆ. ನೀವೇ ಶ್ರೇಷ್ಠರು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹಿರಬಬರ ಕಲಬಪ ಕಳ್ದಂತ ಕಾರ್ಗದಿತ ಮಹಿಮಾ ಕರ್ತ ಸ್ತುತಿ ಸ್ತುತಿ करता बाबा. हालेलुया, 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 हालेलुया. जनेकच्या जीवितांत बाबा आज आपण अद्भुत करून घे बाबा यावेळा. जनेकच्या जीवितांत आज आपण अद्भुत करून घे बाबा यावेळा. हिरबबरा कलबरे थँक यू लॉर्ड, थँक यू लॉर्ड, थँक यू लॉर्ड, थँक यू लॉर्ड. ग्लोरी, 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 ग्लोरी. हिरबबरा कलबरे संदर्भ जीसस. थँक यू लॉर्ड, थँक यू लॉर्ड, थँक यू लॉर्ड, थँक यू लॉर्ड, थँक यू लॉर्ड. हालेलुया, हालेलुया, हालेलुया. जायते ಜನ ಜೇಸು ಗುಣ ಕರಿತಾ ಅಸ ಎಷ್ಟು ಜನರಿಗೆ ದೇವರು ಯೇಸು ಒಳಿತನ್ನು ಮಾಡ್ತಾ ಇದ್ದಾರೆ. ಕ್ಷಣದಲ್ಲಿ ಗುಣಪಡಿಸ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಒಬ್ಬರು ಮನೆಯಲ್ಲಿದ್ದಾರೆ, ತುಂಬ ಜ್ವರದಿಂದ ಇದ್ದಾರೆ, ಎಷ್ಟೋ ದಿನದಿಂದ ಜ್ವರ ಬರ್ತಾ ಇದೆ. ಈ
ಪ್ರತ್ಯೇಕ ಈ ಸಹೋದರನನ್ನು ಯೇಸು ಬಿಡುಗಡೆ ಮಾಡ್ತಾ इದ್ದಾರೆ क्षणाದಲ್ಲಿ एकल्याक घरांत आसा पूण मस्त तापणी आसा असल्या कोणी तरी तुम्ही मागता जावंक पुऱ्या तुमच्या कुटुंबाने मनीस आसा गमर असल्या एका भावाक जी जॉब पडते आसा संपूर्ण तरान सुटका दिते आसा आणि प्रत्येक जावन ह्या वेळार तुमची मागणी देव आयकती आसा देखून ह्या मागण्यांत चड आनी चड लोकांक मेळोवंक माग ह्या वेळार आमी संगता मेळोवन मागता आसतना देवाची दैवीक सकत गुण करची सकत ह्या संवसाराचेर तो देवून येवं दी आमी कोविडावर कोसतोवच्या सगळ्या लोकांक प्रत्येक जावन आज आमी मागतो सायमना खातीर सायमन आयसीयूंत आसा आनी प्रत्येक जावन मस्त कंडिशन ताच्या पाड आसा ताच्या खातीर ह्या वेळार विशेष तरेन आमी मागया ह्या स्तुती गायनाच्या वेळार देव ताका आपडून दी सुटका दिवन दी कित्याक कॅरिझमॅटिकान जायते काम केल्लो वावर केल्लो मनीस आनी सगळ्या सुटका ताका देव ताका पावसावून दी फावो करून दी म्हणून मागया हिरा बाबा राखला उरदक ಚಂದ್ರಬ ಚೀಜ ಅರ್ಗಂದಿಯ ಸೌಮ್ಯಾಕ್ ಎಲ್ಲರೂ ಸ್ತುತಿ ಹಾಡೋಣ ಎಲ್ಲರೂ ಪೂರ್ಣ ಮನಸ್ಸಿನಿಂದ ಪೂರ್ಣ ಹೃದಯದಿಂದ ದೇವರನ್ನು ಸ್ತುತಿಸೋಣ ಪ್ರಿಯ ಸಹೋದರ ಸಹೋದರಿಯರೇ ಹಾಲೆಲೂಯಾ 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 ಹಿರಾ ಬಾಬಾ ರಾಕಲ ಉರದಕ ಚಂದ್ರಬರ ಕರಬಲ ರೋಕೋ ಜೀಸಸ್ ಥ್ಯಾಂಕ್ ಯು ಲಾರ್ಡ್ 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 ಪ್ರೈಸ್ ದಿ ಲಾರ್ಡ್ ಗ್ಲೋರಿ 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 ಹಾಲೆಲೂಯಾ 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 ಹಿರಾ ಬಾಬಾ ರಾಕಲ ಉರದಕ ಚಂದ್ರಬರ ಜೀಸಸ್ ಥ್ಯಾಂಕ್ ಯು ಲಾರ್ಡ್ 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 ಪ್ರೈಸ್ ದಿ ಲಾರ್ಡ್ ದೇವರ ವಾಕ್ಯವು ಹೀಗೆ ನಮಗೆ ಹೇಳಲ್ಪಟ್ಟಿದೆ ದೇವರ ವಾಕ್ಯ ಯೆಶಾಯನ ಗ್ರಂಥದಲ್ಲಿ 41ನೇ ಅಧ್ಯಾಯದಲ್ಲಿ 10ನೇ ವಚನ ನಾವು ಹೇಳ್ತೇವೆ ದೇವರ ವಾಕ್ಯವನ್ನು ಓದ್ತೇವೆ ಹೆದರಬೇಡ ನಾನಿದ್ದೇನೆ ನಿನ್ನೊಂದಿಗೆ ಭಯಭ್ರಾಂತನಾಗಬೇಡ ನಾನೇ ದೇವರು ನಿನಗೆ ಶಕ್ತಿ ನೀಡುವೆ ಸಹಾಯ ಮಾಡುವೆ ನಿನಗೆ ನನ್ನ ವಿಜಯದ ಹಸ್ತ ಆಧಾರ ಇದೆ ನಿಮಗೆ ಹೌದು ಖಂಡಿತವಾಗಿ ಪ್ರಿಯರೇ ಅದಕ್ಕಾಗಿ ನಾವು ಹೆದರುವುದು ಬೇಡ ಯಾಕೆಂದ್ರೆ ದೇವರು ನಮ್ಮೊಂದಿಗೆ ಇದ್ದಾರೆ ಭಯಭ್ರಾಂತನಾಗುವುದು ಬೇಡ ಯಾಕೆ ದೇವರು ನಮಗೆ ಒಬ್ಬರೇ ಅವರೇ ಸಹಾಯ ಮಾಡ್ತಾರೆ ಶಕ್ತಿ ನೀಡುತ್ತಾರೆ ತನ್ನ ವಿಜಯ ಹಸ್ತದ ಆಧಾರ ನಮಗೆ ಕೊಡುತ್ತಾರೆ ಅದಕ್ಕಾಗಿ ಈ ಹಸ್ತವು ಈ ವಾಕ್ಯವು ಇಡೀ ಲೋಕದಲ್ಲಿ ಕಷ್ಟಪಡುವ ಜನರಿಗಾಗಿ ನಾವು ಪ್ರಾರ್ಥಿಸೋಣ ಈ ವಾಕ್ಯದ ಪ್ರಕಾರ ದೇವರ ಹಸ್ತ ಅವರ ಮೇಲೆ ಇಳಿದು ಬರಲಿ ಕಷ್ಟಪಡುವವರ ಮೇಲೆ ಈ ಲೋಕದಲ್ಲಿ ಎಷ್ಟೋ ಕಷ್ಟದಲ್ಲಿರುವ ಜನರ ಮೇಲೆ ದೇವರ ಪವಿತ್ರಾತ್ಮನ ಶಕ್ತಿ ಇಳಿದು ಬರಲಿ ಗುಣಪಡಿಸುವ ಶಕ್ತಿ ಅವರ ಮೇಲೆ ಇಳಿದು ಬರಲಿ ಅಂತ ಈ ಸ್ತೋತ್ರ ಗೀತೆ ಹಾಡುವಾಗ ನಾವು ಸ್ತುತಿಸೋಣ ಯಾಕೆಂದ್ರೆ ನಮಗೆ ದೇವರೇ ಒಬ್ಬರಿದ್ದಾರೆ ಯಾಕೆಂದ್ರೆ ಅವರೊಬ್ಬರಿದ್ರೆ ನಮಗೆ ಸಾಕು ಬೇರೆ ಯಾರೂ ಬೇಡ ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮ ಜೊತೆಗೆ ನಾನು ಇರುವೆ ಅಂತ ದೇವರು ನುಡಿದಿದ್ದಾರೆ ನಿಮ್ಮ ಜೊತೆಗೆ ನಾನು ಇರ್ತೇನೆ ನಿನ್ನ ಕೈ ಹಿಡಿದು ನಿನ್ನನ್ನು ನಾನು ನಡೆಸ್ತೇನೆ ಅಂತ ದೇವರ ವಾಕ್ಯ ಹೇಳಲ್ಪಟ್ಟಿದೆ ಅದಕ್ಕಾಗಿ ಅವರ ಒಂದೊಂದು ಮಾತು ನಮಗೆ ಸಾಕು ಅವರ ಪ್ರೀತಿ ನಮಗೆ ಸಾಕು ಅವರ ಜೊತೆ ನಮಗೆ ಸಾಕು ಅವರ ನೆರಳೇ ನಮಗೆ ಸಾಕು ಈ ವಿಷಯವಾಗಿ ಇವತ್ತು ನಾವು ಈ ಗೀತೆಯೊಂದಿಗೆ ಬೇಡಿಕೊಳ್ಳೋಣ ಇಡೀ ಲೋಕದ ಮೇಲೆ ನಮ್ಮ ಭಾರತ ದೇಶದ ಮೇಲೆ ಕರ್ನಾಟಕ ರಾಜ್ಯದ ಮೇಲೆ ಮಂಗಳೂರು ಧರ್ಮ ಪ್ರಾಂತದ ಮೇಲೆ ದೇವರ ಕೃಪೆ ವರದಾನಗಳು ಇಳಿದು ಬರಲಿ ಕಷ್ಟಪಡುವವರಿಗೆ ಪ್ರತ್ಯೇಕವಾಗಿ ಬಿಡುಗಡೆಯಾಗಲಿ ಈ ಗೀತೆಯೊಂದಿಗೆ ನಾವು ಹಾಡೋಣ ಪ್ರಿಯರೇ ನಾವೆಲ್ಲರೂ ದೇವರನ್ನು ಸ್ತುತಿಸೋಣ ನಾವು ಯಾಕಂದ್ರೆ ದೇವರೊಬ್ಬರು ನಮ್ಗೆ ಇದ್ದರೆ ಸಾಕು ಅವರ ಸಂಗಡ ನಾವಿರುವಾಗ ನಮಗೆ ಯಾವ ಭಯನೂ ಇಲ್ಲ ಯಾಕಂದ್ರೆ ಅವರ ಮಾತು ಒಂದು ಸಾಕು ಅವರ ದೇವರ ವಾಕ್ಯವನ್ನು ನಾವು ಪಠಿಸುವಾಗ ಆ ದೇವರ ವಾಕ್ಯ ಕಾರ್ಯಗತವಾಗ್ತದೆ ಎಲ್ಲರನ್ನು ಗುಣಪಡಿಸ್ತದೆ ಎಲ್ಲರನ್ನು ಮುಟ್ಟುತ್ತದೆ ವಿಶ್ವಾಸ ಇದ್ದವರನ್ನು ಅಪ್ಪ ತಂದೆಯೇ ಈ ಕ್ಷಣದಲ್ಲಿ ನಾವು ಈ ಗೀತೆಯೊಂದಿಗೆ ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ನಿಮ್ಮನ್ನು ಸ್ತುತಿಸ್ತಾ ಇದ್ದೇವೆ ನಿಮ್ಮ ನಾಮವನ್ನು ಘನಪಡಿಸ್ತಾ ಇದ್ದೇವೆ ನಿಮಗೆ ಸಾಕ್ಷಿಯಾಗಿ ನಾವು ನಿಲ್ಲುತ್ತಾ ಇದ್ದೇವೆ ನಿಮ್ಮ ನಾಮದಲ್ಲಿ ನಿಮ್ಮ ವಾಕ್ಯದ ಪ್ರಕಾರ ಪ್ರತಿಯೊಬ್ಬರಿಗೆ ಮುಟ್ಟಲೆಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ ಅಪ್ಪ ತಂದೆಯೇ ನಿಮ್ಮ ಮಾತು ಸಾಕಯ್ಯ ನಿಮ್ಮ ಪ್ರೀತಿ ಸಾಕಯ್ಯ ನಿಮ್ಮ ಜೊತೆ ಸಾಕಯ್ಯ ನಿಮ್ಮ ನೆರಳೇ ಸಾಕಯ್ಯ ನೀನಿದ್ದರೆ ನನಗೆ ಸಾಕು ಏಸಯ್ಯ ನಿಮ್ಮ ಜೊತೆಗೆ ನಾನು ಇರುವೆ ಏಸಯ್ಯ ನೀನಿದ್ದರೆ ನನಗೆ ಸಾಕು ಏಸಯ್ಯ ನಿಮ್ಮ ಜೊತೆಗೆ ನಾನು ಇರುವೆ ಏಸಯ್ಯ ನಿಮ್ಮ ಜೊತೆಗೆ ನಾನು ಇರುವೆ ಏಸಯ್ಯ
ವಿಕ್ಟರ್ ಮಚಾದ್ ಅವರ ಕರಗಳಿಗೆ ಒಪ್ಪಿಸ್ತಾ ಇದ್ದೇನೆ ಅಪ್ಪ ತಂದೆ. ಅವರ ಕೊರೋನಾ ವೈರಸ್ ಯಾವುದು ಪಾಸಿಟಿವ್ ಬಂದದ್ದು ಬೇಗನೆ ಅದು ನೆಗೆಟಿವ್ ಆಗಲಿ, ಆರೋಗ್ಯ ಭಾಗ್ಯ ಅವರಿಗೆ ಸಿಗಲಿ ಅಪ್ಪ ತಂದೆ. ಅವರನ್ನು ಬಿಡುಗಡೆಗೊಳಿಸಿ ಕ್ಷಣದಲ್ಲಿ ಅಪ್ಪ ತಂದೆ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಇರಬರ ಕಲವರದ ಎಲ್ಲರೂ ಸ್ತುತಿಸೋಣ, ಆ ದೇವರನ್ನು ಮಹಿಮೆ ಪಡಿಸೋಣ. ಪ್ರಿಯ ಸಹೋದರ ಸಹೋದರಿಯರು, ನೀನಿದ್ದರೆ ನನಗೆ ಸಾಕು ಏಸಯ್ಯ, ನಿಮ್ಮ ಜೊತೆಗೆ ನಾನು ಇರುವೆ ಏಸಯ್ಯ. ನೀನಿದ್ದರೆ ನನಗೆ ಸಾಕು ಏಸಯ್ಯ, ನಿಮ್ಮ ಜೊತೆಗೆ ನಾ ಇರುವೆ ಏಸಯ್ಯ. ನೀನಿದ್ದರೆ ನನಗೆ ಸಾಕು ಏಸಯ್ಯ, ಓ ನಿಮ್ಮ ಜೊತೆಗೆ ನಾನು ಇರುವೆ ಏಸಯ್ಯ. ನೀನಿದ್ದರೆ ನನಗೆ ಸಾಕು ಏಸಯ್ಯ, ನಿಮ್ಮ ಜೊತೆಗೆ ನಾನು ಇರುವೆ ಏಸಯ್ಯ. ನಿಮ್ಮ ಮಾತು ಸಾಕಯ್ಯ, ನಿಮ್ಮ ಪ್ರೀತಿ ಸಾಕಯ್ಯ, ನಿಮ್ಮ ಜೊತೆಯೇ ಸಾಕಯ್ಯ, ನಿಮ್ಮ ನೆರಳೇ ಸಾಕಯ್ಯ. ನಿಮ್ಮ ಮಾತು ಸಾಕಯ್ಯ, ನಿಮ್ಮ ಪ್ರೀತಿ ಸಾಕಯ್ಯ, ನಿಮ್ಮ ಜೊತೆಯೇ ಸಾಕಯ್ಯ, ನಿಮ್ಮ ನೆರಳೇ ಸಾಕಯ್ಯ. ನೀನಿದ್ದರೆ ನನಗೆ ಸಾಕು ಏಸಯ್ಯ, ನಿಮ್ಮ ಜೊತೆಗೆ ನಾನು ಇರುವೆ ಏಸಯ್ಯ. ನೀನಿದ್ದರೆ ನನಗೆ ಸಾಕು ಏಸಯ್ಯ, ನಿಮ್ಮ ಜೊತೆಗೆ ನಾನು ಇರುವೆ ಏಸಯ್ಯ. ನಾವು ದುಃಖದಿಂದ ಪ್ರಾರ್ಥಿಸ್ತಾ ಇದ್ದೇವೆ ಅಪ್ಪ ತಂದೆ. ಯಾರೆಲ್ಲ ಕಷ್ಟದಲ್ಲಿದ್ದಾರೆ, ನಷ್ಟದಲ್ಲಿದ್ದಾರೆ, ರೋಗದಲ್ಲಿದ್ದಾರೆ ಅಪ್ಪ ತಂದೆಯವರೆಲ್ಲರನ್ನು ನಿಮ್ಮ ಪವಿತ್ರ ನಾಮಕ್ಕೆ ಸಮರ್ಪಣೆ ಮಾಡುತ್ತಾ ಪ್ರಾರ್ಥಿಸ್ತಾ ಇದ್ದೇವೆ ಅಪ್ಪ ತಂದೆ. ಅವರೆಲ್ಲರನ್ನು ಬಿಡುಗಡೆಗೊಳಿಸು, ಅವರೆಲ್ಲರನ್ನು ಬಿಡುಗಡೆಗೊಳಿಸಪ್ಪ ತಂದೆ. ಈ ಲೋಕದ ವ್ಯಾಮೋಹಕ್ಕೆ ಅವರು ಒಳಗಾಗದೆ, ಕಷ್ಟ ನಷ್ಟಗಳಿಗೆ ಅವರು ಒಳಗಾಗದೆ ಅವರನ್ನು ರಕ್ಷಿಸುವಪ್ಪ ತಂದೆ. ನಿಮ್ಮ ಪರಿಶುದ್ಧ ರಕ್ತದಿಂದ ಅವರನ್ನು ಶುದ್ಧೀಕರಿಸಿ, ಯಾರೆಲ್ಲ ಕಷ್ಟದಲ್ಲಿದ್ದಾರೋ ಅಪ್ಪ ತಂದೆ ಅವರೆಲ್ಲರನ್ನು ಬಿಡುಗಡೆಗೊಳಿಸಿರೆಂದು ಈ ಗೀತೆಯೊಂದಿಗೆ ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಅಪ್ಪ ತಂದೆ. ಎಷ್ಟೇ ಬಾಧೆಗಳೇ ಬಂದರು, ತೊಂದರೆಯಾದರೂ, ಎಷ್ಟು ಕಷ್ಟವಾದರೂ, ನಷ್ಟವಾದರೂ, ಎಷ್ಟೇ ಬಾಧೆಗಳೇ ಬಂದರು, ತೊಂದರೆ ಆದರೂ, ಎಷ್ಟು ಕಷ್ಟವಾದರೂ, ನಷ್ಟವಾದರೂ, ನಿಮ್ಮ ಮಾತು ಸಾಕಯ್ಯ, ನಿಮ್ಮ ಪ್ರೀತಿ ಸಾಕಯ್ಯ, ನಿಮ್ಮ ನೆರಳೇ ಸಾಕಯ್ಯ, ನಿಮ್ಮ ನೆರಳೇ ಸಾಕಯ್ಯ. ನಿಮ್ಮ ಮಾತು ಸಾಕಯ್ಯ, ನಿಮ್ಮ ಪ್ರೀತಿ ಸಾಕಯ್ಯ, ನಿಮ್ಮ ಜೊತೆ ಸಾಕಯ್ಯ, ನಿಮ್ಮ ನೆರಳೇ ಸಾಕಯ್ಯ. ನೀನಿದ್ದರೆ ನನಗೆ ಸಾಕು ಏಸಯ್ಯ, ನಿಮ್ಮ ಜೊತೆಗೆ ನಾನು ಇರುವೆ ಏಸಯ್ಯ. ನೀನಿದ್ದರೆ ನನಗೆ ಸಾಕು ಏಸಯ್ಯ, ನಿಮ್ಮ ಜೊತೆಗೆ ನಾನು ಇರುವೆ ಏಸಯ್ಯ. ಎಲ್ಲ ಆಸ್ಪತ್ರೆಗಳೆಲ್ಲ ರೋಗಿಗಳನ್ನು ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ICU ಅಲ್ಲಿ, MICU ಅಲ್ಲಿ, ವೆಂಟಿಲೇಟರ್ ಅಲ್ಲಿ ಇರುವಂತಹ ರೋಗಿಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಅಪ್ಪ ತಂದೆ. ಅವರೊಂದಿಗೆ ನೀನು ಇದ್ದುಕೊಂಡು ಅವರನ್ನು ಗುಣಪಡಿಸುವ ಅಪ್ಪ ತಂದೆ. ನಿಮ್ಮ ಗುಣಪಡಿಸುವ ಹಸ್ತವ ಅವರ ಮೇಲೆ ಬರಲಿ ಅಪ್ಪ ತಂದೆ. ಅವರೆಲ್ಲರನ್ನು ಬಿಡುಗಡೆಗೊಳಿಸು ಎಂದು ಪ್ರಾರ್ಥಿಸ್ತಾ ಇದ್ದೇವೆ.
ಬಾಳ ನೌಕೆ ತುಂಡಾದರು, ಅಡವಿ ಪಾಲಾದರು, ಅಲೆಗಳಿಂದ ಮುಳುಗಿದರು, ಆಸೆಯು ಮುರಿದರು. ಬಾಳ ನೌಕೆ ತುಂಡಾದರು, ಅಡವಿ ಪಾಲಾದರು, ಅಲೆಗಳಿಂದ ಮುಳುಗಿದರು, ಆಸೆಯು ಮುರಿದರು. ನಿಮ್ಮ ಮಾತು ಸಾಕಯ್ಯ, ನಿಮ್ಮ ಪ್ರೀತಿ ಸಾಕಯ್ಯ, ನಿಮ್ಮ ಜೊತೆ ಸಾಕಯ್ಯ, ನಿಮ್ಮ ನೆರಳೇ ಸಾಕಯ್ಯ. ನಿಮ್ಮ ಮಾತು ಸಾಕಯ್ಯ, ನಿಮ್ಮ ಪ್ರೀತಿ ಸಾಕಯ್ಯ, ನಿಮ್ಮ ಜೊತೆ ಸಾಕಯ್ಯ, ನಿಮ್ಮ ನೆರಳೇ ಸಾಕಯ್ಯ. ನೀನಿದ್ದರೆ ನನಗೆ ಸಾಕು ಏಸಯ್ಯ, ನಿಮ್ಮ ಜೊತೆಗೆ ನಾನ್ ಇರುವೆ ಏಸಯ್ಯ. ನೀನಿದ್ದರೆ ನನಗೆ ಸಾಕು ಏಸಯ್ಯ, ನಿಮ್ಮ ಜೊತೆಗೆ ನಾನ್ ಇರುವೆ ಏಸಯ್ಯ. ಅಪ್ಪ ತಂದೆ, ಎಲ್ಲ ರೋಗಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಅಂಬ್ರೋಸ್ ವೆಹಿಕಲ್ಸ್ ಎಂಬ ಸಹೋದರನನ್ನು ನಿಮ್ಮ ಕಾಲಬರಿಗೆ ಸಮರ್ಪಿಸಿದ್ದೇನೆ. ಫಾದರ್ ವಿಕ್ರಮ್ ಮಚ್ಚಾದ್ ಅವರನ್ನು, ಬೆನೆಡಿಕ್ಟ್ ಕುಯೆಲ್ ಅವರನ್ನು, ವಿಲ್ಸ್ ಎಂಬ ಸಹೋದರಿಯನ್ನು, ಮಗ್ದಲಿನ್ ಎಂಬ ಸಹೋದರಿಯನ್ನು, ವಿಲ್ಸನ್ ಕ್ರಾಸ್ ಎಂಬ ಸಹೋದರನನ್ನು, ಅಪ್ಪ ತಂದೆಯೇ ಕ್ಲೆರಿಟ್ ಎಂಬ ತನ್ನ ಮಗುವನ್ನು, ಅಪ್ಪ ತಂದೆ ಎವ್ಲಿನ್ ಎಂಬ ಸಹೋದರಿಯನ್ನು, ಅಪ್ಪ ಪೌಲ್ ಸಿಕ್ವೇರ ಎಂಬ ಸಹೋದರನನ್ನು ಎಲ್ಲರೂ ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಅಪ್ಪ ತಂದೆ, ಪ್ರತಿಯೊಬ್ಬರನ್ನು ಮುಟ್ಟಿರಿ ಯೇಸುವೆ, ಮುಟ್ಟಿರಿ, ಗುಣಪಡಿಸಿರಿ. ಯಾಕೆಂದರೆ ಆಸ್ತಿ ಎಲ್ಲ ಹೋದರೂ ನೀವು ನಮ್ಮ ಆಸ್ತಿ ಆಗಿದ್ದೀರಿ, ನೀವು ನಮ್ಮ ರಕ್ಷಕರಾಗಿದ್ದೀರಿ, ನೀವು ನಮ್ಮ ಪೋಷಕರಾಗಿದ್ದೀರಿ. ಅಪ್ಪ ತಂದೆ, ನೀವೇ ನಮ್ಮ ಸರ್ವಸ್ವವಾಗಿದ್ದೀರಿ ಯೇಸುವೆ. ನಿಮ್ಮನ್ನು ಬಿಟ್ಟು ನಾವು ಎಲ್ಲಿ ಹೋಗುದು? ಯಾಕೆಂದರೆ ನಿತ್ಯ ಜೀವ ಕೊಡುವಂತ ವಾಕ್ಯವು ನಿಮ್ಮಲ್ಲಿ ತಾನೇ ಇರುವುದು. ಅಪ್ಪ ತಂದೆ ಯೇಸುವೆ, ಆರಾಧನೆ ಯೇಸುವೆ, ಮಹಿಮೆ ಯೇಸುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತರ ಯೇಸುವನ್ನು ನಾವು ಸ್ತುತಿಸೋಣ, ಅವರ ನಾಮವನ್ನು ಘನಪಡಿಸೋಣ. ನಿಮಗೆ ಜಗದಿ ಯಾವುದೇ ಅಸಾಧ್ಯವೂ ಇಲ್ಲ, ನಿಮ್ಮ ಕೃಪೆಯಿಂದ ನನಗೆ ಕೊರತೆಯೂ ಇಲ್ಲ. ನಿಮಗೆ ಜಗದಿ ಯಾವುದೇ ಅಸಾಧ್ಯವೂ ಇಲ್ಲ, ನಿಮ್ಮ ಕೃಪೆಯಿಂದ ನನಗೆ ಕೊರತೆಯೇ ಇಲ್ಲ. ನಿಮ್ಮ ಮಾತು ಸಾಕಯ್ಯ, ನಿಮ್ಮ ಪ್ರೀತಿ ಸಾಕಯ್ಯ, ನಿಮ್ಮ ಜೊತೆ ಸಾಕಯ್ಯ, ನಿಮ್ಮ ನೆರಳೇ ಸಾಕಯ್ಯ. ನಿಮ್ಮ ಮಾತು ಸಾಕಯ್ಯ, ನಿಮ್ಮ ಪ್ರೀತಿ ಸಾಕಯ್ಯ, ನಿಮ್ಮ ಜೊತೆ ಸಾಕಯ್ಯ, ನಿಮ್ಮ ನೆರಳೇ ಸಾಕಯ್ಯ. ನೀನಿದ್ದರೆ ನನಗೆ ಸಾಕು ಏಸಯ್ಯ, ನಿಮ್ಮ ಜೊತೆಗೆ ನಾನ್ ಇರುವೆ ಏಸಯ್ಯ. ನೀನಿದ್ದರೆ ನನಗೆ ಸಾಕು ಏಸಯ್ಯ, ನಿಮ್ಮ ಜೊತೆಗೆ ನಾನ್ ಇರುವೆ ಏಸಯ್ಯ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿಮ್ಮ ಮಾತು ಸಾಕಯ್ಯ,
ನಿಮ್ಮ ಪ್ರೀತಿ ಸಾಕಯ್ಯ, ನಿಮ್ಮ ಜೊತೆ ಸಾಕಯ್ಯ, ನಿಮ್ಮ ನೆರಳೆ ಸಾಕಯ್ಯ, ನಿಮ್ಮ ಮಾತು ಸಾಕಯ್ಯ, ನಿಮ್ಮ ಪ್ರೀತಿ ಸಾಕಯ್ಯ, ನಿಮ್ಮ ಜೊತೆಯೇ ಸಾಕಯ್ಯ, ನಿಮ್ಮ ನೆರಳೆ ಸಾಕಯ್ಯ. ಹಲ್ಲೆಲೂಯ 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 ಒಂದು ಗಳಿಗೆ ಎಲ್ಲರೂ ಸ್ತುತಿ ಹಾಡೋಣ. ಅಪ್ಪ ತಂದೆಯ ಪವಿತ್ರಾತ್ಮರ ಯೇಸುವಿನ ಶಕ್ತಿ ಈ ಲೋಕದಲ್ಲಿ ಇಳಿದು ಬರಲಿ. ಪ್ರಿಯ ಸಹೋದರ ಸಹೋದರಿ, ಎಲ್ಲರ ಮೇಲೆ ಪ್ರತ್ಯೇಕವಾಗಿ ಎಲ್ಲ ರೋಗಿಗಳ ಮೇಲೆ ಅವರ ಗುಣಪಡಿಸುವ ಶಕ್ತಿ ಇಳಿದು ಬರಲಿ. ಅಪ್ಪ ತಂದೆ, ಗುಣಪಡಿಸುವ ಶಕ್ತಿ ಇಳಿದು ಬರಲಿ. ನಿಮ್ಮ ನಾಮದಲ್ಲಿ ಅಪ್ಪ ತಂದೆ ಪ್ರಾರ್ಥಿಸ್ತಾ ಇದ್ದೇವೆ. ಅದ್ಭುತಗಳನ್ನು ಮಾಡುವಂತ ಯೇಸುವೆ, ಬಿಡುಗಡೆಯನ್ನು ಕೊಡುವಂತ ಯೇಸುವೆ, ನಿಮ್ಮ ಪವಿತ್ರ ಪರಿಶುದ್ಧ ರಕ್ತದಿಂದ ಎಲ್ಲರನ್ನು ಬಿಡುಗಡೆಗೊಳಿಸಿ ನಿಮ್ಮ ಪವಿತ್ರಾತ್ಮರ ಅಗ್ನಿಯ ಜ್ವಾಲೆಗಳು ಅವರ ಮೇಲೆ ಇಳಿದು ಬರಲಿ. ಅಪ್ಪ ತಂದೆ, ಎಲ್ಲ ರೋಗಿಗಳ ರೋಗವು ಎಲ್ಲ ದಹಿಸಲ್ಪಡಲಿ. ಅಪ್ಪ ತಂದೆ, ಎಲ್ಲ ಯಾವ ಕೇಡುಗಳು ಇದ್ರೆ ಅದು ಬಂಧಿಸಲ್ಪಡಲಿ. ಪವಿತ್ರಾತ್ಮರ ಅಗ್ನಿಯ ಜ್ವಾಲೆಗಳಿಗೆ ದಹಿಸಲಿ. ಅಪ್ಪ ತಂದೆ, ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. Thank you Lord, thank you Lord, thank you Lord, thank you Lord. Praise the Lord, glory, 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 glory. ಅಪ್ಪ ತಂದೆ, ಬಿಡುಗಡೆ 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 ಬಿಡುಗಡೆ. ನಾವೆಲ್ಲರೂ ದೇವರನ್ನು ಆರಾಧಿಸೋಣ, ದೇವರನ್ನು ಮಹಿಮೆ ಪಡಿಸೋಣ. ಯಾಕಂದ್ರೆ ದೇವರು ಅದ್ಭುತ ಸ್ವರೂಪ ಯೇಸುವಾಗಿದ್ದಾರೆ. ಅವರಿಗೆ ಆರಾಧಿಸೋಣ, ಮಹಿಮೆ ಪಡಿಸೋಣ. ದೇವಕಮೆ ಆರಾಧನೆ ಕರಿಯ, ಆರಾಧನೆ ಕರಿಯ, ಆರಾಧನೆ ಕರಿಯ. ಸಗ್ಲೆ ಸತ್ಯ ನಮಿ ಬರ್ಚಕತಿರ್ ಮಾಗ್ಯ ಬೇಡ ಇರಬ ಬರಕಲ ವರದಗ ಚಂದರ ಜೀಜ. Thank you Lord, thank you Lord, thank you Lord, thank you Lord. Praise the Lord, glory, 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 glory. Abba baba baba rakala ವರದಗ ಚಂದರ ಬರ ಕರಬಲ ರೋಕ ಬaba ಹೀರಾ ಹೀರಾ ಬಾಬಾ ರಕಲ ವರದಗ ಚಂದರ ಜೀಜ. Thank you Lord, thank you Lord, thank you Lord, thank you Lord. ಅದ್ಭುತಗಳನ್ನು ಮಾಡುವಂತ ಕರ್ತರೇ ಯೇಸುವೇ, ನಿಮ್ಮ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲ ಬಂಧನಗಳು ಮುರಿಯಲ್ಪಡಲಿ, ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ ಪವಿತ್ರ ಯೇಸುವಿನ ನಾಮದಲ್ಲಿ. ಹೀರಾ ಬಾಬಾ ರಕಲ ವರದಗ ಚಂದರ ಜೀಜ. Thank you Lord, thank you Lord, thank you Lord, thank you Lord. ಹೀರಾ ಬಾಬಾ ರಕಲ ಜೀಜ ಜೀಜ ಜೀಜ. ಯೇಸುವಿನ ಪಾದದ ಹತ್ರ ನಾವು ಇದ್ದೇವೆ, ಯೇಸುವಿನ ಪಾದದ ಹತ್ರ ನಾವು ಇದ್ದೇವೆ. ಯೇಸುವಿನ ಪಾದಕ್ಕೆ ಎರಗೋಣ, ಯೇಸುವಿನ ಪಾದಕ್ಕೆ ನಮಸ್ಕರಿಸೋಣ. ನಮ್ಮ ಎಲ್ಲ ಜೀವಮಾನ ಕಾಲವೆಲ್ಲ ದೇವರೊಂದಿಗೆ ನಾವು ಅನ್ಯೋನ್ಯತೆಯಲ್ಲಿ ಬೆಳೆಯುವಂತೆ, ಅನ್ಯೋನ್ಯತೆಯಲ್ಲಿ ಇರುವಂತೆ ಅಪ್ಪ ತಂದೆ ಆಶೀರ್ವದಿಸಲಿ. ನಮ್ಮೆಲ್ಲರನ್ನು, ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ, ಈ ಲೋಕವನ್ನು ಆಶೀರ್ವದಿಸಲಿ. ಅಪ್ಪ ತಂದೆ, ಪ್ರತಿಯೊಂದು ರೋಗಿಗಳನ್ನು ಸಮರ್ಪಣೆ ಮಾಡುತ್ತಾ ನಿಮ್ಮನ್ನು ಆರಾಧಿಸ್ತೇವೆ, ನಿಮ್ಮನ್ನು ಸ್ತುತಿಸ್ತೇವೆ, ನಿಮ್ಮ ನಾಮವನ್ನು ಘನಪಡಿಸ್ತಾ ಇದ್ದೇವೆ. ಅಪ್ಪ ತಂದೆ, ಮಹಿಮೆಯಾಗಲಿ, ನಿಮ್ಮ ನಾಮಕ್ಕೆ ಮಹಿಮೆಯಾಗಲಿ, ನಿಮ್ಮ ನಾಮಕ್ಕೆ ಮಹಿಮೆಯಾಗಲಿ. ಹಾಲೆಲೂಯಾ 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 ಹಾಲೆಲೂಯಾ. ಇರಬ ರಕಲ ವರದಗ ಚಂದರ ಜೀಜ. Thank you Lord, thank you Lord, thank you Lord, thank you Lord, thank you Lord. Praise, glory, 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 glory. ಇರಬ ರಕಲ ಜೀಜ 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 ಜೀಜ. Thank you Lord, thank you Lord, thank you Lord. ಅಪ್ಪ ತಂದೆ, ಇರಬ ರಕಲ ವರದಗ ಚಂದರ ಬರ ಕರಬಲ ರೋಕಲ ವರದ. ಅಪ್ಪ ತಂದೆ, ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಎಲ್ಲ ಬಂಧನಗಳು ಮುರಿಯಲ್ಪಡಲಿ, ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ ಯೇಸುವಿನ ಪವಿತ್ರ ನಾಮದಲ್ಲಿ. ಎಲ್ಲ ರೋಗ ರುಜಿನಗಳು ಈ ಭಾರತ ದೇಶವನ್ನು ಬಿಟ್ಟು ತೊಲಗಲಿ, ಇಡೀ ಲೋಕವನ್ನು ಬಿಟ್ಟು ತೊಲಗಲಿ. ಯೇಸುವಿನ ಪಾದಕ್ಕೆ ಮಣಿಯಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ವಾಕ್ಯದ ಮುಖಾಂತರ ಎಲ್ಲ ಈ ಕೊರೋನಾ ವೈರಸ್ ಯೇಸುವಿನ ನಾಮಕ್ಕೆ ಮಣಿಯಲಿ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ.
ಅಪ್ಪ ತಂದೆ ಹಾಲೆಲಿಯ 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 ಇರಬರ ಕಲವರದ ಚಂದ್ರ ಜೀಜ ಥ್ಯಾಂಕ್ ಯು ಲಾರ್ಡ್ 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 ಪ್ರೈಸ್ ಲಾರ್ಡ್ ಗ್ಲೋರಿ 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 ಇರಬರ ಕಲವರದ ಚಂದ್ರ ಜೀಜ ಥ್ಯಾಂಕ್ ಯು ಲಾರ್ಡ್ 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 ಪ್ರೈಸ್ ಗ್ಲೋರಿ 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 ಆ ಬಾಬಾ ಕಲವರದ ಚಂದ್ರ ಜೀಜ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ಪ್ರೈಸ್ ಲಾರ್ಡ್ ಗ್ಲೋರಿ 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 ಹಾಲೆಲೂಯಾ ಯೇಸುವೆ 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 ಆರಾಧನೆ ಯೇಸುವೆ ಮಹಿಮೆ ಹಾಲೆಲೂಯಾ ಹಿರಬಬ ರಕಲ ವರದಗ ಚಂದ್ರಬರ ಕರಬಲ ರಕಲ ಯೇಸುವೆ ಆರಾಧನೆ ಯೇಸುವೆ ಮಹಿಮೆ ಯೇಸುವೆ ಹಾಲೆಲೂಯಾ ಹಾಲೆಲೂಯಾ ಹಿರಬಬ ರಕಲ ಜೀಸಸ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಗ್ಲೋರಿ 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 ಹಿರಬಬ ರಕಲ ವರ ಜೀಸಸ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಗ್ಲೋರಿ 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 mighty anointing of the Holy Spirit ಹಿರಬಬ ರಕಲ ಜೀಸಸ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಗ್ಲೋರಿ 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 Irababarakala Jesus, thank you Lord, 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 praise the Lord. Glorify mighty God, hallelujah, worship you Jesus, thank you Lord, praise the Lord. ಎಲ್ಲರೂ ನಾವು ಆರಾಧಿಸುವ ಕ್ಷಣದಲ್ಲಿ ದೇವರ ಪ್ರೀತಿ ದೇವರ ಕರುಣೆ ಈ ಲೋಕಕ್ಕೆ ಇಳಿದು ಬರಲಿ. ದೇವರ ಕ್ಷಮೆ ಎಲ್ಲವೂ ಅಪ್ಪ ತಂದೆ ಲೋಕಕ್ಕೆ ಪ್ರತ್ಯೇಕವಾಗಿ ಲೋಕದ ಪಾಪಗಳು ಕ್ಷಮಿಸಲ್ಪಡಲಿ. ಎಲ್ಲ ಪಾಪಗಳು ಎಲ್ಲ ಲೋಕದ ಜನರ ಪಾಪಗಳು ಕ್ಷಮಿಸಲ್ಪಡಲಿ ಹಾಗೂ ದೈವ ಶಕ್ತಿ ನಮಗೆ ಬರಲೆಂದು ನಾವು ಪ್ರಾರ್ಥಿಸೋಣ ಪವಿತ್ರಾತ್ಮರ ನಾಮದಲ್ಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಪ್ರೈಸ್ ದಿ ಲಾರ್ಡ್, ಗ್ಲೋರಿ 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 ಗ್ಲೋರಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಇರಬಬ ರಕಲ ವರದಗ ಚಂದರ ಜೀಸಸ್ ಜೀಸಸ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ನಿನ್ನ ಪಾದಕ್ಕೆ ಬರುವೆನು ದೇವ, ನಿನ್ನ ಪಾದದಿ ಇರುವೆನು. ನಿನ್ನ ಪಾದಕ್ಕೆ ಬರುವೆನು ದೇವ, ನಿನ್ನ ಪಾದದಿ ಇರುವೆನು. ನಿನ್ನ ಪಾದದಿ ಇರುವೆನು, ನಿನ್ನ ಪಾದದಿ ಇರುವೆನು. ಪ್ರೀತಿಯ ದೇವಜನರೇ, ಈ ಸಂಜೆಯ ಆರಾಧನೆಗೆ ನಾವು ನೆರೆದಿದ್ದೇವೆ. ನಾವು ಒಂದು ನಿಮಿಷ ಸತ್ಯ ದೇವರನ್ನ ಆರಾಧಿಸಲು ಮುಂದಾಗೋಣ. ನಮ್ಮ ಹೃದಯದ ಮೇಲೆ ನಮ್ಮ ಕರಗಳನ್ನು ಇಟ್ಟು ಈ ಗೀತೆಯನ್ನ ಹಾಡುತ್ತಾ ಆತನ ನಾಮವನ್ನ ಹೃದಯ ಅಂತರಾಳದಿಂದ ಆರಾಧಿಸಲು ಮಹಿಮೆ ಪಡಿಸಲು ಮುಂದಾಗೋಣ. ಪ್ರಿಯರೇ, ಆತನ ನಾಮವನ್ನು ಜಪಿಸುವವರೆಲ್ಲರೂ ರಕ್ಷಣೆ ಹೊಂದುವರೆಂದು ದೇವರ ವಾಕ್ಯ ಹೇಳ್ತಾ ಇದೆ. ಆತನ ನಾಮವನ್ನು ಕರೆಯುವ ಎಲ್ಲರೂ ರಕ್ಷಣೆ ಹೊಂದುವರು. ನಾವು ರಕ್ಷಣೆ ಪಡೆದಿದ್ದೇವೆ ಪ್ರಿಯರೇ, ಏಕೆಂದರೆ ಆತನ ನಾಮವನ್ನ ನಾವು ಕರೆದಿದ್ದೇವೆ. ಈ ಸಮಯದಲ್ಲಿ ಹೃದಯದ ಅಂತರಾಳದಿಂದ ಜಪಿಸೋಣ, ಆರಾಧಿಸೋಣ. ಪ್ರಭು ಯೇಸುವೆ ನಮ್ಮ ರಕ್ಷಕ. ಕಣ್ಣುಗಳೆಲ್ಲರೂ ಮುಚ್ಚಿಕೊಳ್ಳುತ್ತಾ ಈ ಆರಾಧನೆಯನ್ನು ನಾವು ಮಾಡೋಣ. ಪರಮ ಪ್ರಸಾದದಲ್ಲಿ ನಮ್ಮ ನಡುವೆ ಇರುವ ದೇವರು ನಮ್ಮ ಇಡೀ ಧರ್ಮ ಪ್ರಾಂತ್ಯವನ್ನ, ಕರ್ನಾಟಕ ರಾಜ್ಯವನ್ನ, ಭಾರತ ದೇಶವನ್ನ, ಇಡೀ ಪ್ರಪಂಚವನ್ನ ರಕ್ಷಿಸಲಿ. ಸರ್ವ ಜನರು ಒಳ್ಳೆಯ ಆರೋಗ್ಯದಿಂದ ಜೀವನ ಮುನ್ನಡೆಸಲಿ ಎಂದು ನಮ್ಮ ಆಸೆ ಇದೇ ಪ್ರಾರ್ಥನೆ. ಈ ಗೀತೆಯನ್ನು ಹಾಡುತ್ತಾ ಆರಾಧಿಸೋಣ.
ಪ್ರತಿಯೊಬ್ಬರು ಸತ್ಯ ದೇವರನ್ನು ಆರಾಧಿಸೋಣ, ಬಿಡುಗಡೆಯನ್ನು ಪಡೆಯೋಣ. ಈ ಸಂಜೆ ಆಶೀರ್ವಾದದ ಸಂಜೆಯಾಗಿ ಮಾರ್ಪಡಲಿ, ಬಿಡುಗಡೆಯ ಸಂಜೆಯಾಗಿ ಮಾರ್ಪಡಲಿ, ಸೌಖ್ಯದ ಸಂಜೆಯಾಗಿ ಮಾರ್ಪಡಲಿ, ಅದ್ಭುತದ ಸಂಜೆಯಾಗಿ ಮಾರ್ಪಡಲಿ. ಈ ಕ್ಷಣ ಪರಮ ಪ್ರಸಾದದಲ್ಲಿರುವ ಯೇಸು ಪ್ರತಿಯೊಬ್ಬರನ್ನು ಮುಟ್ಟಲಿ, ಸೌಖ್ಯ ತರಲಿ, ಬಿಡುಗಡೆ ನೀಡಲಿ. ಆಶ್ರಯವು ನೀನೇ యేసయ్య, ನಿನ್ನ ಆಧಾರವು ನೀನೇ యేసయ్య. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಪ್ರತಿಯೊಬ್ಬರು ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದ ಎಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದ ಎಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಆರಾಧನೆ 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 ದೇವರನ್ನು ಆರಾಧಿಸೋಣ. ಆರಾಧನೆ ಆರಾಧನೆ ಆರಾಧನೆ. ನಿನ್ನಿಂದ ಆಗದ ಕಾರ್ಯ ಒಂದೂ ಇಲ್ಲ, ನಿನ್ನಿಂದ ಎಲ್ಲವೂ ಸಾಧ್ಯ ಯೇಸುವೆ. ನಿಮ್ಮ ಹತ್ತಿರ ಬಂದವರನ್ನ ಪ್ರತಿಯೊಬ್ಬರನ್ನು ನೀವು ಮುಟ್ಟಿದಿರಿ. ಅವನು ಪಾಪಿ, ಅವನು ದ್ರೋಹಿ ಎಂದು ನೀವು ನೋಡಲಿಲ್ಲ. ಬದಲಾಗಿ ಆತನ ಮುಂದೆ ನಿಮ್ಮ ಕರುಣೆ ಇಳಿದು ಹೋಯಿತು, ಅವರನ್ನ ಮುಟ್ಟಿತು. ಕರ್ತನೆ, ಯಾವ ಸ್ಥಿತಿಯಲ್ಲಿದ್ದ ವ್ಯಕ್ತಿಯನ್ನು ಕೂಡ ನಿಮ್ಮ ಹತ್ತಿರ ಬರಮಾಡಿಕೊಂಡಿರಿ. 10 ಕುಷ್ಠ ರೋಗಿಗಳನ್ನು ಪ್ರಭುವೇ ನಿಮ್ಮಿಂದ ಈ ಕಾರ್ಯ ಸಾಧ್ಯ ಎಂದು ಅವರು ನುಡಿದಾಗ ನಿಮ್ಮ ಕರುಣೆ ಅವರನ್ನ ಮುಟ್ಟಿತು, ನಿಮ್ಮ ಕೈ ಅವರನ್ನ ಮುಟ್ಟಿತು, ಅವರ ರೋಗ ಗುಣವಾಯಿತು. ಸಂತೋಷದಿಂದ ಕರ್ತನೆ ನಿಮ್ಮನ್ನು ಸ್ತೋತ್ರಪಡಿಸಿದರು. ದೇವ, ಇದು ಇಡೀ ಧರ್ಮ ಪ್ರಾಂತ್ಯ ಕರ್ತನೆ ಕಷ್ಟಪಡ್ತಾ ಇದೆ. ಕೊರೋನಾ ರೋಗದಿಂದ ಕರ್ನಾಟಕ ರಾಜ್ಯ, ಬೆಂಗಳೂರು ನಗರ, ಸರ್ವ ನಗರಗಳು ತತ್ತರಿಸಿ ಹೋಗುತ್ತಾ ಇವೆ. ದೇವ, ಈ ಸಮಯದಲ್ಲಿ ಪ್ರತಿಯೊಬ್ಬರನ್ನು ಮುಟ್ಟು, ಈ ಸಂಜೆ ಪ್ರತಿಯೊಬ್ಬರಿಗೆ ಬಿಡುಗಡೆ ನೀಡು. ಕರ್ತನೆ, ನೀವಲ್ಲದೆ ನಮಗೆ ಯಾರು ಇಲ್ಲ ಬಿಡುಗಡೆ ನೀಡಲು. ಕರ್ತನೆ, ನೀವು ಇಳಿದು ಬನ್ನಿರಿ. ಕರ್ತನೆ, ಸರ್ವ ಜನರನ್ನು ನಿಮ್ಮ ಕರುಣೆಯಿಂದ ಮುಟ್ಟಿರಿ. ಕರ್ತನೆ, ಕಷ್ಟದ ದಿನದಿ ನನ್ನಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲಿ. ಕಷ್ಟದ ದಿನದಿ ನನ್ನಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲಿ. ನನ್ನ ಕಾಣುವ ನನ್ನ ನೀಯನೇ, ಎಲ್ರೋಹಿ ನೀನೇ ಅಯ್ಯ. ನನ್ನ ಕಾಣುವ ನನ್ನ ನೀಯನೇ, ಎಲ್ರೋಹಿ ನೀನೇ ಅಯ್ಯ. ಆರಾಧನೆ 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 ಆರಾಧನೆ. ಸರ್ವರು ಹಾಡಿರಿ ಪ್ರಿಯರೇ. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆಶ್ರಯವು ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య.
ಎಸೆಕೇಲ್ ಪ್ರವಾದಿಯ ಮೂಲಕ ದೇವರು ನುಡಿತಾ ಇದ್ದಾರೆ. 22ನೇ ಅಧ್ಯಾಯ ವಾಕ್ಯ 30. ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನು ನಾನು ಹುಡುಕಿದರೂ ನನಗೆ ಸಿಗಲಿಲ್ಲ. ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನು ನಾನು ಹುಡುಕಿದರೂ ಯಾರೂ ಸಿಗಲಿಲ್ಲ. ಕರ್ತನೆ, ಈ ಸಮಯದಲ್ಲಿ ಇಡೀ ಲೋಕ ನಿಮ್ಮನ್ನು ಬಿಟ್ಟು ತೊಲಗ್ತಾ ಇದೆ. ಕರ್ತನೆ, ನಮ್ಮ ಅಪರಾಧಗಳನ್ನು ಮನ್ನಿಸಿರಿ. ನಾವು ನಿಮ್ಮ ವಿರುದ್ಧವಾಗಿ ಪಾಪ ಮಾಡಿದ್ದೇವೆ, ದ್ರೋಹ ಎಸಗಿದ್ದೇವೆ. ನಮ್ಮನ್ನು ಕ್ಷಮಿಸಿರಿ ಯೇಸುವೆ, ಕರುಣೆ ತೋರಿರಿ. ಪ್ರತಿಯೊಬ್ಬರು ಪ್ರಭು ಯೇಸುವಿನ ಸನ್ನಿಧಾನದಲ್ಲಿ ಇಳಿದು ಬಂದಿರಬೇಕು. ಆತನು ಗುಣಪಡಿಸುವ ದೇವರು, ಆತನು ಮುಟ್ಟುವ ದೇವರು, ಆತನು ಕರುಣೆ ಉಳ್ಳ ದೇವರು, ಆತನು ಬಿಡುಗಡೆ ನಾಯಕರು. ಈ ಸಮಯದಲ್ಲಿ ನಾವು ಇಳಿದು ಬರೋಣ ಪ್ರಭುವಿನ ಕರುಣೆಗೆ. ಹೋಗುವ ಮಾರ್ಗದಿ ನನ್ನ ನಡೆಸಿ ಬಂದೆ, ನಾನು ಕಲ್ಲಿಗೆ ತಗಲದಂತೆ. ಹೋಗುವ ಮಾರ್ಗದಿ ನನ್ನ ನಡೆಸಿ ಬಂದೆ, ನಾನು ಕಲ್ಲಿಗೆ ತಗಲದಂತೆ. ನನ್ನ ನಡೆಸಿದ ಸರ್ವಶಕ್ತನೇ ಎಲ್ ಶಡೈ ನೀನೇ ಅಯ್ಯ. ನನ್ನ ನಡೆಸಿದ ಸರ್ವಶಕ್ತನೇ ಎಲ್ ಶಡೈ ನೀನೇ ಅಯ್ಯ. ಆರಾಧನೆ 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 ಆರಾಧನೆ. ಎಲ್ಲರೂ ಆರಾಧಿಸೋಣ. ಆರಾಧನೆ ಆರಾಧನೆ ಆರಾಧನೆ. ಮತ್ತೊಮ್ಮೆ ಆರಾಧಿಸೋಣ. ಆರಾಧನೆ ಆರಾಧನೆ ಆರಾಧನೆ. ಎಲ್ಲ ಕಷ್ಟ ನಷ್ಟಗಳನ್ನು ಆರಾಧನೆ ಸಮರ್ಪಿಸಿ ಆರಾಧನೆ ಆರಾಧನೆ. ಪ್ರೀತಿಯ ದೇವ ಜನರೇ, ರೋಮನರಿಗೆ ಬರೆದ ಪತ್ರ 1ನೇ ಅಧ್ಯಾಯ 21ನೇ ವಾಕ್ಯ ಈ ರೀತಿಯಾಗಿ ನಾವು ಕೇಳುತ್ತಾ ಇದ್ದೇವೆ. ದೇವರನ್ನು ಅವರು ಅರಿತಿದ್ದರು, ದೇವರೆಂದು ಗೌರವಿಸಲಿಲ್ಲ, ದೇವರಿಗೆ ಉಪಕಾರ ಸ್ಮರಣೆ ಮಾಡಲಿಲ್ಲ. ಬದಲಾಗಿ ಅವರು ವ್ಯರ್ಥ ಆಲೋಚನೆಗಳಲ್ಲಿ ಮಗ್ನರಾದರು. ಅವರ ವಿವೇಕರಹಿತ ಮನಸ್ಸು ಅಂಧಕಾರಮಯವಾಯಿತು. ಅಮರ ದೇವರನ್ನು ಆರಾಧಿಸುವುದನ್ನು ಬಿಟ್ಟು ಅಳಿದು ಹೋಗುವಂತ ನರಮಾನವರ, ಪ್ರಾಣಿ ಪಕ್ಷಿಗಳ, ಸರ್ಪಾದಿಗಳ ವಿಗ್ರಹಗಳನ್ನು ಮಾಡಿ ಆರಾಧಿಸತೊಡಗಿದರು. ಪ್ರಿಯರೇ, ಇವತ್ತು ನಮ್ಮ ಮುಂದೆ ಇದೆ ಕಷ್ಟ, ನಷ್ಟ, ಕಾರ್ಪಣ್ಯ, ನೋವು, ರೋಗ, ರುಜಿನ. ನಮ್ಮ ಜೀವಿತದಲ್ಲಿ ನಾವು ನಿಜ ದೇವರನ್ನ ಬಿಟ್ಟು ಜೀವಿಸಿದ ಪ್ರತಿಯೊಂದು ಕ್ಷಣಗಳಿಗಾಗಿ ನಾವು ಪಶ್ಚಾತ್ತಾಪ ಪಡೋಣ, ದೇವರಲ್ಲಿ ಕ್ಷಮೆ ಯಾಚಿಸೋಣ. ಯೇಸುವೇ, ನಮ್ಮ ಮೇಲೆ ಕರುಣೆ ತೋರಿರಿ. ನಿಮ್ಮ ಪ್ರೀತಿಯನ್ನು ಬಿಟ್ಟು ನಿಮ್ಮ ಕರುಣೆಯನ್ನು ತೊರೆದು ಈ ಲೋಕದ ಆಸೆಗಳಿಗೆ, ಆಮೀಕ್ಷೆಗಳಿಗೆ, ಆಕಾಂಕ್ಷೆಗಳಿಗೆ ಬಲಿಯಾಗಿ ಕರ್ತನೆ, ನಾವು ನಿಮ್ಮ ವಿರುದ್ಧವಾಗಿ ಪಾಪ ಮಾಡಿದ್ದೇವೆ. ನಿಮ್ಮ ಪ್ರೀತಿಸುವುದನ್ನು ಬಿಟ್ಟು ಈ ಲೋಕವನ್ನು ಆರಾಧಿಸತೊಡಗಿದ್ದೇವೆ. ಕರ್ತನೆ, ನಮ್ಮ ವಿರುದ್ಧವಾಗಿ ಬಂದಂತ ಈ ರೋಗಗಳು ಕರ್ತನೆ ನಮ್ಮ ಪಾಪದ ಕಾರಣಗಳಾಗಿವೆ. ಇದು ನಿಮ್ಮ ಮುಂದೆ ನಾವು ಸಮರ್ಪಿಸಿ, ನಿಮ್ಮ ಪವಿತ್ರ ಸನ್ನಿಧಿಯಲ್ಲಿ ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳುತ್ತಾ, ನಮ್ಮ ಸಕಲ ಪಾಪಗಳ ಕಟ್ಟುಗಳನ್ನು ನಿಮ್ಮ ಕರೆಗಳಿಗೆ ಒಪ್ಪಿಸುತ್ತಾ, ಇದೋ ಇಡೀ ಕುಟುಂಬದ ಪಾಪಗಳು ಕರ್ತನೆ, ಪ್ರತಿಯೊಬ್ಬರ ಪಾಪಗಳು ನಿಮ್ಮ ಕರೆಗಳಿಗೆ ಒಪ್ಪಿಸುತ್ತಾ ಈ ಸಮಯದಲ್ಲಿ ಕರುಣೆ ತೋರಿರಿ ಎಂದು ನಿಮ್ಮ ಮುಂದೆ ಆರಾಧಿಸುತ್ತಿದ್ದೇವೆ.
ಪರಲೋಕದವೆಲ್ಲ ನಿನ್ನದೇಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ಪರಲೋಕವೆಲ್ಲ ನಿನ್ನದೇಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ಶಾಶ್ವತ ಕಾಲಕ್ಕೆ ನನ್ನನ್ನು ನೀನೇ ಯೇಸುವೆ. ಶಾಶ್ವತ ಕಾಲಕ್ಕೆ ನನ್ನನ್ನು ನೀನೇ ಯೇಸುವೆ. ಆರಾಧನೆ, 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 ಸಮಯ ದೇವರ ಕರುಣೆಯನ್ನು ಆರಾಧನೆ, ಕುಟುಂಬವಾಗಿ ಆರಾಧನೆ, ಆರಾಧನೆ, ಆರಾಧನೆ. ರೋಗದಿಂದ ಬಳಲುತ್ತಿರುವ ಆಶ್ರಯವೋ ನೀನೇಸಯ್ಯ, ನಿನ್ನ ಆಧಾರವು ನೀನೇಸಯ್ಯ. ಆಶ್ರಯವೋ ನೀನೇಸಯ್ಯ, ನನ್ನ ಆಧಾರವು ನೀನೇಸಯ್ಯ. ಆರಾಧನೆ, 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 ಆರಾಧನೆ. ಅಲ್ಲೇಲುಯಾ, 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 ಅಲ್ಲೇಲುಯಾ. ಆರಾಧನೆ, 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 ಆರಾಧನೆ. ನಿಮ್ಮ ಕರಗಳನ್ನು ಎತ್ತಿಕೊಳ್ಳುತ್ತಾ ಈ ವಾಕ್ಯಗಳನ್ನ ಪುನರಾವರ್ತಿಸಿರಿ ಪ್ರಿಯರೇ. ಯೆರೆಮೀಯ ಗ್ರಂಥ 33ನೇ ಅಧ್ಯಾಯ ವಾಕ್ಯ 6. ನೀವೆಲ್ಲರೂ ಈ ವಾಕ್ಯಗಳನ್ನ ಪುನರಾವರ್ತಿಸಿರಿ. ಆದರೂ ಈ ನಗರವನ್ನು ಉದ್ಧಾರ ಮಾಡಿ ಸುಧಾರಿಸಿ ಇದರ ನಿವಾಸಿಗಳನ್ನು ಗುಣಪಡಿಸುವೆನು. ಸಮೃದ್ಧಿಯಾದ ಸೌಭಾಗ್ಯವನ್ನು ಹಾಗೂ ಶಾಂತಿ ಸಮಾಧಾನವನ್ನು ಇವರಿಗೆ ಅನುಗ್ರಹಿಸುವೆನು. ಪ್ರೀತಿಯ ದೇವ ಜನರೇ, ಈ ಸಮಯದಲ್ಲಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ. ನಿಮ್ಮ ಕುಟುಂಬದಲ್ಲಿ ಆಗಿರಬಹುದು, ನಿಮ್ಮ ಆಸುಪಾಸಿನಲ್ಲಿ ಆಗಿರಬಹುದು, ಅಥವಾ ವಿವಿಧ ಆಸ್ಪತ್ರೆಗಳಲ್ಲಿ, ವಿವಿಧ ನಗರದ ಆಸುಪಾಸಿನ ಆಸ್ಪತ್ರೆಗಳಲ್ಲಿ ಜನರು ರೋಗದಿಂದ ಬಳಲುತ್ತಿದ್ದಾರೆ. ರೋಗಗಳು ತೀಕ್ಷ್ಣ ಅವಸ್ಥೆಯನ್ನು ಮುಟ್ಟಿವೆ. ವೈದ್ಯರು ಕೈ ಚೆಲ್ಲಿದ್ದಾರೆ. ಯಾವ ಮದ್ದು ಕಾರ್ಯ ಮಾಡುವುದಿಲ್ಲ. ಇಂಥ ಸಂದರ್ಭದಲ್ಲಿ ನಮ್ಮ ಕರಗಳನ್ನು ಎತ್ತಿಕೊಳ್ಳೋಣ. ದೇವರ ವಾಕ್ಯ ಅದಲ್ಲದೆ ನಮಗೆ ಬೇರೆ ಇಲ್ಲ ಕರ್ತನೆ. ನಿಮ್ಮ ವಾಕ್ಯ ನಮಗೆ ರಕ್ಷಣೆಯಾಗಿದೆ. ನಾವೆಲ್ಲರೂ ಈ ವಾಕ್ಯವನ್ನ ಮತ್ತೊಮ್ಮೆ ಗಟ್ಟಿಯಾಗಿ ಈ ವಾಕ್ಯವನ್ನು ಹೇಳೋಣ.
ಯೆರೆಮೀಯ ಗ್ರಂಥ ಯೆರೆಮೀಯ ಗ್ರಂಥ 33ನೇ ಅಧ್ಯಾಯ 33ನೇ ಅಧ್ಯಾಯ ವಾಕ್ಯ 6. ವಾಕ್ಯ 6. ಆದರೂ ಈ ನಗರವನ್ನು ಉದ್ಧಾರ ಮಾಡಿ ಸುಧಾರಿಸಿ ಇದರ ನಿವಾಸಿಗಳನ್ನು ಗುಣಪಡಿಸುವೆನು ಸಮೃದ್ಧಿಯಾದ ಸೌಭಾಗ್ಯವನ್ನು ಹಾಗೂ ಶಾಂತಿ ಸಮಾಧಾನವನ್ನು ಇವರಿಗೆ ಅನುಗ್ರಹಿಸುವೆನು ಪ್ರೀತಿಯ ದೇವ ಜನರೇ, ನಮ್ಮ ಕರಗಳನ್ನು ಎತ್ತಿಕೊಳ್ಳುತ್ತಾ ಸೀರಿಯಸ್ ಕಂಡೀಷನ್ ನಲ್ಲಿರುವ ರೋಗ ಅವಸ್ಥೆಯಲ್ಲಿರುವ ನನ್ನ ಪ್ರೀತಿಯ ಸಹೋದರ ಸಹೋದರಿಯ ಸೌಖ್ಯಕ್ಕಾಗಿ ಈ ಸಮಯದಲ್ಲಿ ನಾವು ದೇವರ ಮುಂದೆ ಕರಗಳನ್ನು ಎತ್ತಿ ಗಟ್ಟಿಯಾಗಿ ಸ್ತುತಿಸೋಣ. ಯೇಸುವೆ ಕರುಣೆ ತೋರಿರಿ, ಯೇಸುವೆ ಕರುಣೆ ತೋರಿರಿ. ಹಲ್ಲೆಲೂಯಾ ಹಲ್ಲೆಲೂಯಾ ಯೇಸುವೆ ಕರುಣೆ ತೋರಿರಿ, ಯೇಸುವೆ ಕರುಣೆ ತೋರಿರಿ. ಪ್ರೀತಿಯ ದೇವ ಜನರೇ, ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ. ಹೃದಯದ ಮೇಲೆ ನಿಮ್ಮ ಕರವನ್ನು ಇಟ್ಟು ಪ್ರೀತಿಯಿಂದ ಪ್ರಾರ್ಥಿಸಿರಿ. ಏಕೆಂದರೆ ದೇವರ ವಾಕ್ಯ ಹೇಳ್ತಾ ಇದೆ, ಯೆರೆಮೀಯ 17ನೇ ಅಧ್ಯಾಯ ವಾಕ್ಯ 14, ಯೆರೆಮೀಯ 17ನೇ ಅಧ್ಯಾಯ ವಾಕ್ಯ 14 ಹೇಳ್ತಾ ಇದೆ, ಹೇ ಸರ್ವೇಶ್ವರ, ನನ್ನನ್ನು ಸ್ವಸ್ಥಪಡಿಸಿರಿ, ನಾನು ಸ್ವಸ್ಥನಾಗುವೆನು. ನನ್ನನ್ನು ರಕ್ಷಿಸಿರಿ, ನಾನು ರಕ್ಷಿತನಾಗಿಯೇ ತೀರುವೆನು. ನೀವೇ ನನಗೆ ಸ್ತುತಿಗೆ ಅರ್ಹರು. ಹೃದಯದ ಮೇಲೆ ನಿಮ್ಮ ಕರಗಳನ್ನು ಇಟ್ಟುಕೊಳ್ಳಿರಿ. ಈ ವಾಕ್ಯ ನಾವು 2 ಸಾರಿ ಹೇಳೋಣ. ಈ ವಾಕ್ಯ ನನಗೆ ಬಿಡುಗಡೆ ತರಬೇಕು. ಈ ವಾಕ್ಯ ನನಗೆ ಸೌಖ್ಯ ಕೊಡಬೇಕು. ಪ್ರೀತಿಯ ದೇವ ಜನರೇ, ಮಕ್ಕಳು ಕೋವಿಡ್ ರೋಗದಿಂದ ಬಳಲುತ್ತಿದ್ದಾರೆ. ಯುವ ಜನರು ಪ್ರಾಣ ಬಿಡುತ್ತಿದ್ದಾರೆ. ವೃದ್ಧರು ಉಸಿರು ಎಳೆಯುತ್ತಾ ಇದ್ದಾರೆ. ವೈದ್ಯರಿಗೆ ಯಾವ ದಾರಿಯೂ ತೋಚುತ್ತಿಲ್ಲ. ಎಲ್ಲ ಕಾರ್ಯಗಳು ಅವರು ಮಾಡಿಯಾಗಿದೆ. ಎಲ್ಲ ಆಲೋಚನೆಗಳು ಮಾಡಿ ಅವರು ಮದ್ದನ ಕೊಡ್ತಾ ಇದ್ದಾರೆ. ಆದರೂ ಸ್ಥಿತಿ ವಿಷಮವಾಗ್ತಾ ಇದೆ. ಈ ಸ್ಥಿತಿಯಲ್ಲಿ ಕರ್ತನ ನಾವು ಬೇಡಿಕೊಳ್ಳೋಣ, ಯೇಸುವನ್ನ ಕರೆಯೋಣ. ಈ ಸ್ಥಳದಲ್ಲಿ ಆತನ ಶಕ್ತಿಯನ್ನು, ರಕ್ಷಣೆಯನ್ನು, ಬಿಡುಗಡೆಯನ್ನು, ಸ್ವಸ್ಥತೆಯನ್ನು ನಾವು ಈ ಸಮಯದಲ್ಲಿ ಬೇಡಿಕೊಳ್ಳೋಣ. ಪ್ರಿಯರೇ, ಕಣ್ಣು ಮುಚ್ಚಿಕೊಳ್ಳಿರಿ, ಹೃದಯದ ಮೇಲೆ ಕರಗಳಿಟ್ಟುಕೊಳ್ಳಿರಿ. ಈ ವಾಕ್ಯವನ್ನ ಮತ್ತೊಮ್ಮೆ ಹೇಳಿರಿ. ಹೇ ಸರ್ವೇಶ್ವರ, ಹೇ ಸರ್ವೇಶ್ವರ, ನನ್ನನ್ನು ಸ್ವಸ್ಥಪಡಿಸಿರಿ, ನನ್ನನ್ನು ಸ್ವಸ್ಥಪಡಿಸಿರಿ, ನಾನು ಸ್ವಸ್ಥನಾಗುವೆನು, ನಾನು ಸ್ವಸ್ಥನಾಗುವೆನು. ನನ್ನನ್ನು ರಕ್ಷಿಸಿರಿ, ನನ್ನನ್ನು ರಕ್ಷಿಸಿರಿ, ನಾನು ರಕ್ಷಿತನಾಗಿಯೇ ತೀರುವೆನು, ನಾನು ರಕ್ಷಿತನಾಗಿಯೇ ತೀರುವೆನು. ಹೇ ಸರ್ವೇಶ್ವರ, ಹೇ ಸರ್ವೇಶ್ವರ, ನನ್ನನ್ನು ಸ್ವಸ್ಥಪಡಿಸಿರಿ, ನನ್ನನ್ನು ಸ್ವಸ್ಥಪಡಿಸಿರಿ, ನಾನು ಸ್ವಸ್ಥನಾಗುವೆನು, ನಾನು ಸ್ವಸ್ಥನಾಗುವೆನು. ನನ್ನನ್ನು ರಕ್ಷಿಸಿರಿ, ನನ್ನನ್ನು ರಕ್ಷಿಸಿರಿ, ನಾನು ರಕ್ಷಿತನಾಗಿಯೇ ತೀರುವೆನು, ನಾನು ರಕ್ಷಿತನಾಗಿಯೇ ತೀರುವೆನು. ನೀವೇ ನನಗೆ ಸ್ತುತಿಗೆ ಅರ್ಹರು, ಸ್ತುತಿಗೆ ಅರ್ಹರು, ಸ್ತುತಿಗೆ ಅರ್ಹರು, ಸ್ತುತಿಗೆ ಅರ್ಹರು. ನೀವೇ ನನಗೆ ರಕ್ಷಣೆಗೆ ಅರ್ಹರು, ರಕ್ಷಣೆಗೆ ಅರ್ಹರು, ಬಿಡುಗಡೆಗೆ ಅರ್ಹರು, ಬಿಡುಗಡೆಗೆ ಅರ್ಹರು, ಸಮಾಧಾನಕ್ಕೆ ಅರ್ಹರು, ಸಮಾಧಾನಕ್ಕೆ ಅರ್ಹರು. ಯೇಸುವೇ, ನನ್ನ ಕರಗಳನ್ನು ಎತ್ತಿ, ನನ್ನ ಕರಗಳನ್ನು ಎತ್ತಿ, ಸ್ವರಗಳನ್ನು ಎತ್ತಿ ನಿಮ್ಮನ್ನು ಆರಾಧಿಸುತ್ತಿದ್ದೇವೆ, ನಿಮ್ಮನ್ನು ಆರಾಧಿಸುತ್ತಿದ್ದೇವೆ, ಪ್ರೀತಿಯ ಮೂಲಕ ಆರಾಧಿಸುತ್ತಿದ್ದೇವೆ. ಆರಾಧನೆ, 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 ಹಾಡೋಣ. ಆರಾಧನೆ, ಆರಾಧನೆ, ಆರಾಧನೆ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದ ಎಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು
ನಿಂದಿನ್ಯೆಲ್ಲವೂ ಸಾಧ್ಯವಯ್ಯ. ಕರ್ತನೇ, ಇದುವರೆಗೂ ನನ್ನ ನಡೆಸಿದ ಎಬಿನೇಸರ್ ನೀನೇ ಅಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಸರ್ ನೀನೇ ಅಯ್ಯ. ಆರಾಧನೆ 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 ಆರಾಧನೆ. ಯೆರೆಮೀಯ ಗ್ರಂಥ 32ನೇ ಅಧ್ಯಾಯ 18ನೇ ವಾಕ್ಯ ಹೇಳುತ್ತಾ ಇದೆ, ನೀವು ಸಾವಿರಾರು ತಲಾಂತರವರೆಗೂ ದಯೆ ತೋರುವ ದೇವರು, ಆದರೆ ಹೆತ್ತವರ ದೋಷ ಫಲವನ್ನು ಅವರ ತರುವಾಯ ಮಕ್ಕಳ ಮಡಿಲಿಗೆ ಹಾಕುವವರು. ನೀವು ಸಾವಿರಾರು ತಲಾಂತರವರೆಗೂ ದಯೆ ತೋರುವ ದೇವರು. ಕರ್ತನೆ, ಈ ಸಮಯದಲ್ಲಿ ನಾವು ಅನೇಕ ಪಾಪಗಳಿಗೆ ಬಿದ್ದು ಬಿಟ್ಟಿದ್ದೇವೆ. ನಾವು ಈ ಪಾಪದ ಫಲವನ್ನು ಅನುಭವಿಸಿದ್ದೇವೆ. ಕರ್ತನೆ, ನಮ್ಮ ಮಕ್ಕಳ ಮೇಲೆ ನಿಮ್ಮ ಕರುಣೆ ಇಳಿಯಲ್ಪಡಲಿ. ಕರ್ತನೆ, ನಮ್ಮ ನಮ್ಮನ್ನು ಕಾಪಾಡಿರಿ. ಕರ್ತನೆ, ನೀವೇ ನಮ್ಮನ್ನು ಕಾಪಾಡುವ ದೇವರು, ಈ ಧರೆಗೆ ಇಳಿದು ಬಂದ ದೇವರು, ಇಮ್ಯಾನ್ಯುಯಲ್. ಕರ್ತನೆ, ದೇವರು ನಮ್ಮೊಂದಿಗೆ ಇರುವ ದೇವರು. ಯೇಸುವೆ, ನಮ್ಮ ಮೇಲೆ ಕರುಣೆಯಾಗಿರಿ, ನಮ್ಮ ಮೇಲೆ ಕರುಣೆಯಾಗಿರಿ. ಈ ಲೋಕದ ಆಸೆಗಳಿಗೆ ಒಳಪಟ್ಟು ಕರ್ತನೆ, ಕ್ಷಣಿಕ ಸುಖಕ್ಕಾಗಿ ನಾವು ನಮ್ಮ ದೇಹದಲ್ಲಿ ಪಾಪ ಮಾಡಿದ್ದೇವೆ. ಕರ್ತನೆ, ಅನೇಕರ ಆಸ್ತಿ ಪಾಸ್ತಿಗಳನ್ನ ಅಪಹರಿಸಿ ಕ್ಷಣಿಕ ಸುಖವನ್ನು ಪಡೆದಿದ್ದೇವೆ. ಕರ್ತನೆ, ನಮ್ಮ ಮೇಲೆ ಕರುಣೆಯಾಗಿರಿ. ಯೇಸುವೆ, ಇಡೀ ಭಾರತ ದೇಶದ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ. ಪ್ರತಿಯೊಂದು ರಾಜ್ಯದ ಮೇಲೆ, ಪ್ರತಿಯೊಂದು ನಗರದ ಮೇಲೆ, ಜಿಲ್ಲೆ ತಾಲೂಕು ಗ್ರಾಮಗಳ ಮೇಲೆ, ಪ್ರತಿಯೊಂದು ಮನೆಗಳ ಮೇಲೆ, ಪ್ರತಿಯೊಬ್ಬರ ಮೇಲೆ ನಿಮ್ಮ ಕರುಣೆ ಈ ಸಮಯದಲ್ಲಿ ಇಳಿದು ಬರಲಿ. ಕರ್ತನೆ, ಕೊರೋನಾ ಈ ರೋಗ ಪ್ರತಿಯೊಬ್ಬರನ್ನು ಅಟ್ಟಾಡಿಸುತ್ತಿದೆ. ಕರ್ತನೆ, ಪ್ರತಿಯೊಬ್ಬರನ್ನು ಮುಟ್ಟುತ್ತಾ ಇದೆ. ಸುನಾಮಿ ಎಂದು ಹೇಳ್ತಾ ಇದೆ, ಕೊರೋನಾ ಸುನಾಮಿ. ಯೇಸುವೆ, ನೀವು ನಿಮ್ಮ ಕೈಯನ್ನು ಎತ್ತಿ ಕರ್ತನೆ, ಸರೋವರವನ್ನು, ಅದರಲ್ಲಿರುವ ನೀರನ್ನು, ಗಾಳಿಯನ್ನು ಕರ್ತನೆ ಸುಮ್ಮನಿರು ಎಂದು ಗದರಿಸಿ ಅದು ಸುಮ್ಮನಾಯಿತು. ಯೇಸುವೆ, ಈ ಸಮಯದಲ್ಲಿ ಇಡೀ ಪ್ರಪಂಚದ ಮೇಲೆ ಈ ಸುನಾಮಿ ರೋಗ ಕರ್ತನೆ, ಈ ಕರೋನಾ ರೋಗ ಸುನಾಮಿಯಂತೆ ಎದ್ದೇಳುತ್ತಾ ಇದೆ. ನಿಮ್ಮ ಎರಡು ಕರಗಳನ್ನು ಎತ್ತಿ ನಿಮ್ಮ ಕರುಣೆಯಿಂದ ಕರ್ತನೆ ಈ ರೋಗಕ್ಕೆ ಗದರಿಸು. ಕರ್ತನೆ, ಈ ಜನರಿಗೆ ಬಿಡುಗಡೆ ಕೊಡು ಕರ್ತನೆ ಎಂದು ನಾವು ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇವೆ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ. ನನ್ನ ಕಾಣುವ ನನ್ನ ನೀಯನೇ, ಎಲ್ಲರೂ ನೀನೇ ಅಯ್ಯ. ನನ್ನ ಕಾಣುವ ನನ್ನ ನೀಯನೇ, ಎಲ್ಲರೂ ನೀನೇ ಅಯ್ಯ. ಆರಾಧನೆ 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 ಆರಾಧನೆ. ಯೆಶಾಯ 64ನೇ ಅಧ್ಯಾಯ ವಾಕ್ಯ 6ರಿಂದ 8 ಹೀಗೆ ಹೇಳ್ತಾ ಇದೆ, ನಾವೆಲ್ಲರೂ ಅಶುದ್ಧರು, ನಮ್ಮ ಸತ್ಕಾರ್ಯಗಳೆಲ್ಲ ಕೊಳಕು,
ತರಗಲೆಯಂತೆ ಒಣಗಿ ಹೋಗಿದ್ದೇವೆ. ಬಿರುಗಾಳಿಯಂತೆ ನಮ್ಮನ್ನು ತಳ್ಳಿಕೊಂಡು ಬಂದಿವೆ. ನಮ್ಮ ಅಪರಾಧಗಳು, ನಿಮ್ಮ ನಾಮ ಸ್ಮರಣೆ ಮಾಡುವವನು ಯಾರೂ ಇಲ್ಲ. ನಿಮ್ಮ ಆಶ್ರಯ ಕೋರುವನು ಆಸಕ್ತನು ಎಲ್ಲಿಯೂ ಇಲ್ಲ. ಏಕೆಂದರೆ ನೀವು ನಮಗೆ ವಿಮುಖರಾಗಿದ್ದೀರಿ. ನಮ್ಮ ಪಾಪಗಳ ವಶಕ್ಕೆ ನಮ್ಮನ್ನು ಬಿಟ್ಟು ಬಿಟ್ಟಿದ್ದೀರಿ. ಆದರೂ ಸ್ವಾಮಿ ಸರ್ವೇಶ್ವರ, ನೀವು ನಮ್ಮ ತಂದೆ, ನಾವು ಜೇಡಿ ಮಣ್ಣು, ನೀವೇ ಕುಂಬಾರ, ನಾವೆಲ್ಲರೂ ನಿಮ್ಮ ಕೈಯ ಕೃತಿಗಳು. ಸ್ವಾಮಿ, ನಮ್ಮ ಮೇಲೆ ಅತಿ ಕೋಪಗೊಳ್ಳದಿರಿ. ಸದಾ ನಮ್ಮ ಅಕ್ರಮಗಳನ್ನು ನೆನೆಸದಿರಿ. ಈಗೋ ನೋಡಿ ಬೇಡುತ್ತಿದ್ದೇವೆ, ನಾವೆಲ್ಲರೂ ನಿಮ್ಮ ಜನರು. ಕರ್ತನೆ, ನಿಮ್ಮ ಜನರು ನಾವು. ಕರ್ತನೆ, ನಿಮ್ಮ ಜನರು ನಾವು. ನಮಗೆ ಸೌಖ್ಯ ನೀಡಿರಿ, ನಮಗೆ ಬಿಡುಗಡೆ ನೀಡಿರಿ, ನಮ್ಮ ಜನರನ್ನು ರಕ್ಷಿಸಿರಿ. ಕರ್ತನೆ, ವಿವಿಧ ರೀತಿಯಲ್ಲಿ ಕಷ್ಟಪಡುವಂತ ಅನೇಕ ಜನರು ಆಸ್ಪತ್ರೆಗಳಲ್ಲಿ, ಮನೆಗಳಲ್ಲಿ, ಬೀದಿಗಳಲ್ಲಿ ಕರ್ತನೆ ಇದ್ದಾರೆ. ನೀವು ನಮಗೆ ಆಶ್ರಯ ಕರ್ತನೆ, ನೀವು ನಮಗೆ ಭರವಸೆ ಕರ್ತನೆ. ಇಳಿದು ಬನ್ನಿರಿ, ನಿಮ್ಮ ಕರುಣೆ ನಮ್ಮ ಜನರ ಮೇಲೆ ಇಳಿಸಿರಿ. ನೀವೇ ನುಡಿದ ವಾಕ್ಯಗಳು ಯೆಶಾಯ 64:4. ನಾವು ಹೇಳೋಣ ಈ ವಾಕ್ಯಗಳನ್ನ. ತಮ್ಮನ್ನು ಕಾದು ಎದುರು ನೋಡುವವರ ಪರವಾಗಿ ಕಾರ್ಯಗತರಾಗುವಂತಹ ದೇವರು ನಿಮ್ಮನ್ನು ಬಿಟ್ಟರೆ ಯಾರಿದ್ದಾರೆ? ತಮ್ಮನ್ನು ಕಾದು ಎದುರು ನೋಡುವವರ ಪರವಾಗಿ ಕಾರ್ಯಗತರಾಗುವಂತಹ ದೇವರು ನಿಮ್ಮನ್ನು ಬಿಟ್ಟರೆ ಯಾರಿದ್ದಾರೆ? ಕರ್ತನೆ, ನಮ್ಮ ಪರವಾಗಿ ಕಾರ್ಯಗತರಾಗುವ ದೇವರು ನೀವು. ನಮ್ಮ ಪರವಾಗಿ ಕಾರ್ಯಗತರಾಗುವ ದೇವರು ನೀವು. ಇದು ಅನೇಕ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಕೊರತೆ ಇದೆ, ಅನೇಕ ಆಸ್ಪತ್ರೆಗಳಲ್ಲಿ ಬೆಡ್ಗಳ ಕೊರತೆ ಇದೆ, ಅನೇಕ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇದೆ, ಅನೇಕ ಆಸ್ಪತ್ರೆಗಳಲ್ಲಿ ಅನೇಕ ಸಿಬ್ಬಂದಿಗಳ ಕೊರತೆ ಇದೆ. ಆದರೆ ಕರ್ತನೆ, ಕೊರತೆಯನ್ನು ನೀಗಿಸುವ ದೇವರು ನೀವಲ್ಲದೆ ಬೇರೆ ಯಾರಿದ್ದಾರೆ? ಕರ್ತನೆ, ನೀವು ಇಳಿದು ಬನ್ನಿರಿ. ಕರ್ತನೆ, ಈ ನಮ್ಮ ಕೋಪಾಗ್ನಿಯನ್ನು ನಮ್ಮಿಂದ ನಿವಾರಿಸಿರಿ. ನಿಮ್ಮ ಕರುಣೆ ನಮ್ಮ ಮೇಲೆ ಇಳಿಸಿರಿ. ಈ ಸಮಯದಲ್ಲಿ ಆತನ ನಾಮವನ್ನ ಎಲ್ಲರೂ ಕರೆದು ಈ ಗೀತೆಯನ್ನು ಹಾಡುತ್ತಾ ಆತನ ನಾಮವನ್ನು ಕೊಂಡಾಡೋಣ. ಹೋಗುವ ಮಾರ್ಗದಿ ನನ್ನ ನಡೆಸಿ ಬಂದೆ, ನಾನು ಕಲ್ಲಿಗೆ ತಗಲದಂತೆ. ಹೋಗುವ ಮಾರ್ಗದಿ ನನ್ನ ನಡೆಸಿ ಬಂದೆ, ನಾನು ಕಲ್ಲಿಗೆ ತಗಲದಂತೆ. ನನ್ನ ನಡೆಸಿದ ಸರ್ವಶಕ್ತನೇ ಎಲ್ ಶಡೈ ನೀನೇ ಅಯ್ಯ. ನನ್ನ ನಡೆಸಿದ ಸರ್ವಶಕ್ತನೇ ಎಲ್ ಶಡೈ ನೀನೇ ಅಯ್ಯ. ಆರಾಧನೆ 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 ಆರಾಧನೆ. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్ಯ. ಆಶ್ರಯವು ನೀನೇ యేసయ్య, ನನ್ನ ಆಧಾರ ನೀನೇ యేసయ్య. ಆಶ್ರಯವು ನೀನೇ యేసయ్య, ನಮ್ಮ ಆಧಾರ ನೀನೇ యేసయ్య. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆರಾಧನೆ 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 ಆರಾಧನೆ
ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ Hallelujah, 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 ಮೊಣಕಾಲುಗಳು ಊರಲ್ಪಡಲಿ ನಿಮ್ಮ ಮುಂದೆ ಪ್ರತಿಯೊಬ್ಬರು ಆರಾಧನೆ ಮಾಡಲಿ ಲೋಕದಲ್ಲಿ ಎಲ್ಲಾ ಜನರು ನಿಮಗೆ ಪರಿಶುದ್ಧ ಪರಿಶುದ್ಧ ಎಂದು ಘೋಷಿಸಲಿ ಅಪ್ಪ ತಂದೆ ಹಾಲೆಲೂಯಾ ಹಾಲೆಲೂಯಾ ಇರಬವರ ಕಲವರದ ನಮ್ಮ ಹೃದಯದ ಮೇಲೆ ನಿಮ್ಮ ಕರಗಳನ್ನು ಇಟ್ಟುತ್ತಾ ಈ ವಾಕ್ಯಗಳನ್ನ ನಾವು ಹೇಳೋಣ. ಈ ವಾಕ್ಯ ನಮಗೆ ಬಿಡುಗಡೆ ತರಲಿ, ಈ ವಾಕ್ಯ ಸೌಖ್ಯ ತರಲಿ, ಜಯ ಕೊಡಲಿ. ಪ್ರೀತಿಯ ದೇವ ಜನರೇ, ಯೆಶಾಯ 54ನೇ ಅಧ್ಯಾಯ ವಾಕ್ಯ 17 ನಾವು ಪುನರಾವರ್ತಿಸೋಣ. ಸಫಲವಾಗದು ನಿನ್ನ ವಿರುದ್ಧ ಪ್ರಯೋಗಿಸಿದ ಆಯುಧ ನ್ಯಾಯಸ್ಥಾನದಲ್ಲಿ ನಿನ್ನ ಪ್ರತಿವಾದಿ ಪಡೆವನು ಅಪಜಯ ನಿನ್ನ ದಾಸನನ್ನು ರಕ್ಷಿಸಿ ಆತನಿಗೆ ನೀಡುವೆ. ಇದು ಸರ್ವೇಶ್ವರನ ವಾಕ್ಯ. ಕರಗಳನ್ನು ಎತ್ತಿ ನಾವು ಹೇಳೋಣ, ಎಲ್ಲರೂ ಹೇಳೋಣ. ಪ್ರೀತಿಯ ದೇವ ಜನರೇ, ನಾವು ಮನೆಯಲ್ಲಿರಬಹುದು, ವಿವಿಧ ಸ್ಥಳಗಳಲ್ಲಿ ಇದ್ದು ನಾವು ಪ್ರಾರ್ಥಿಸುತ್ತಿರಬಹುದು. ಈ ಸಮಯದಲ್ಲಿ ನಮ್ಮ ಕರಗಳನ್ನು ಎತ್ತಿ ಯಾವ ಸ್ಥಳದಲ್ಲಿ ನಮ್ಮ ಸಂಬಂಧಿಕರಿರಬಹುದು, ನಮ್ಮ ಸ್ನೇಹಿತರಿರಬಹುದು, ಅಥವಾ ನಮ್ಮ ಹಿತಚಿಂತಕರು ಇರಬಹುದು, ವಿವಿಧ ಆಸ್ಪತ್ರೆಗಳಲ್ಲಿ ಯಾರೋ ಇರಬಹುದು. ನಿನ್ನ ಪ್ರಾರ್ಥನೆ ಅವರಿಗೆ ಬೇಕಾಗಿದೆ. ಈ ಸಮಯದಲ್ಲಿ ಅವರಿಗಾಗಿ ನಿನ್ನ ಕರವನ್ನು ಎತ್ತು. ಆತನು ನಿನ್ನ ಪ್ರಾರ್ಥನೆಯನ್ನು ಆಲಿಸುವ ದೇವರಾಗಿದ್ದಾರೆ. ಕಣ್ಣುಗಳನ್ನ ಮುಚ್ಚಿ ಕರಗಳನ್ನು ಎತ್ತಿ ಈ ವಾಕ್ಯವನ್ನ ನೀನು ಹೇಳು. ಸಫಲವಾಗದು ನಿನ್ನ ವಿರುದ್ಧ ಪ್ರಯೋಗಿಸಿದ ಆಯುಧ, ನ್ಯಾಯಸ್ಥಾನದಲ್ಲಿ ನಿನ್ನ ಪ್ರತಿವಾದಿ ಪಡೆವನು ಅಪಜಯ. ನಿನ್ನ ದಾಸನನ್ನು ರಕ್ಷಿಸಿ ಆತನಿಗೆ ನೀಡುವೆ ವಿಜಯ. ಇದು ಸರ್ವೇಶ್ವರನ ವಾಕ್ಯ. ಸಫಲವಾಗದು ನಿನ್ನ ವಿರುದ್ಧ ಪ್ರಯೋಗಿಸಿದ ಆಯುಧ. ಪ್ರೀತಿಯ ದೇವ ಜನರೇ, ನಿನ್ನ ವಿರುದ್ಧ ಇವತ್ತು ಬಂದಿರುವ ಕೊರೋನಾ ರೋಗವಾಗಿರಬಹುದು, ಅಥವಾ ಬೇರೆ ಯಾವುದೇ ರೋಗಗಳಾಗಿರಬಹುದು, ಅಥವಾ ಹಣಕಾಸಿನ ಮುಗ್ಗಟ್ಟಾಗಿರಬಹುದು, ಸಾಲದ ಸಮಸ್ಯೆಗಳಾಗಿರಬಹುದು, ಸೋಲಿನ ವಿಚಾರಗಳಾಗಿರಬಹುದು, ಕೌಟುಂಬಿಕ ಕಲಹಗಳಾಗಿರಬಹುದು, ಜಾಗ ವಿಚಾರದ ತಕರಾರು ಇರಬಹುದು. ದೇವರ ಮುಂದೆ ನಿಮ್ಮ ಕಷ್ಟ ನಷ್ಟಗಳನ್ನು ನೀವು ಸಮರ್ಪಿಸಿ ಈ ಸಮಯದಲ್ಲಿ ಪ್ರಾರ್ಥಿಸಿರಿ. ಈ ವಾಕ್ಯಗಳನ್ನು ನೀವು ಹೇಳಿರಿ. ಯೆಶಾಯ 54
ವಾಕ್ಯ 17 ವಾಕ್ಯ 17 ಸಫಲವಾಗದು ನಿನ್ನ ವಿರುದ್ಧ ಪ್ರಯೋಗಿಸಿದ ಆಯುಧ ನ್ಯಾಯಸ್ಥಾನದಲ್ಲಿ ನಿನ್ನ ಪ್ರತಿವಾದಿ ಪಡೆವನು ಅಪಜಯ ನಿನ್ನ ದಾಸನನ್ನು ರಕ್ಷಿಸಿ ನೀಡುವೆ ವಿಜಯ ಇದು ಸರ್ವೇಶ್ವರನ ವಾಕ್ಯ ಹಲ್ಲೆಲೂಯಾ Hallelujah. ಹಲ್ಲೆಲೂಯಾ Hallelujah. ಹಲ್ಲೆಲೂಯಾ Hallelujah. ಹಲ್ಲೆಲೂಯಾ Hallelujah. 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 ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. Hallelujah. 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 ಹಿರಬಬ ರಕಲ ವರದಕ ಶಂದರ ಎಲ್ಲರೂ ಸ್ತುತಿಸಿ, ಗಟ್ಟಿಯಾಗಿ ಸ್ತುತಿಸಿ. ಎಲ್ಲ ಬಂಧನಗಳು ಮುರಿಯಲ್ಪಡಲಿ, ಕಟ್ಟುಗಳು ಬಿಚ್ಚಲ್ಪಡಲಿ ಯೇಸುವಿನ ಪವಿತ್ರ ನಾಮದಲ್ಲಿ. ಹಿರಬಬ ಸೈತಾನ ಶಕ್ತಿಗಳು ಬಂಧಿಸಲ್ಪಡಲಿ, ಸೈತಾನ ಶಕ್ತಿಗಳು ಬಂಧಿಸಲ್ಪಡಲಿ, ಕೊರೋನಾ ವೈರಸ್ ಬಂಧಿಸಲ್ಪಡಲಿ, ಇಡೀ ಲೋಕದಲ್ಲಿ ಆಡಚಣೆ ಮಾಡುವಂತಹ ಕೊರೋನಾ ವೈರಸ್ ಬಂಧಿಸಲ್ಪಡಲಿ ಯೇಸುವಿನ ಪವಿತ್ರ ನಾಮದಲ್ಲಿ. ಇರಬಬ ರಕಲ ವರದಗ ಚಂದರ ಜೀಸ 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 ಜೀಸ. ದೇವಜನರೇ, ವಿವಿಧ ಕಾನ್ವೆಂಟ್ಗಳಲ್ಲಿ ಅನೇಕ ಕನ್ಯಾ ಸ್ತ್ರೀಯರು ಕೋವಿಡ್ ರೋಗದಿಂದ ಬಳಲುತ್ತಿದ್ದಾರೆ. ಭಯದ ವಾತಾವರಣ ಅವರಲ್ಲಿ ಆವರಿಸಿದೆ. ಅನೇಕ ಸೆಮಿನರಿಗಳಲ್ಲಿ ಯಾಜಕರು ಕೊರೋನಾ ರೋಗದಿಂದ ಬಳಲುತ್ತಿದ್ದಾರೆ. ಅನೇಕ ಆಶ್ರಮಗಳಲ್ಲಿ ಈ ರೋಗದಿಂದ ಭಯಭೀತರಾಗಿದ್ದಾರೆ. ಏಕೆಂದರೆ ಯಾವಾಗ ಈ ಕೊರೋನಾ ಸುನಾಮಿ ನಮ್ಮ ಮೇಲೆ ಎರಗಿ ಬರಬಹುದು. ಪ್ರೀತಿಯ ದೇವಜನರೇ, ಯೇಸುವಿನ ರಕ್ತದ ಕೋಟೆಯನ್ನ ಎಲ್ಲ ಮನೆಗಳಲ್ಲಿ, ಎಲ್ಲ ಕಾನ್ವೆಂಟ್ಗಳಲ್ಲಿ, ಎಲ್ಲ ಸೆಮಿನರಿಗಳಲ್ಲಿ ನಾವು ಬೇಡಿಕೊಳ್ಳೋಣ, ಆಶ್ರಮಗಳಲ್ಲಿ ಬೇಡಿಕೊಳ್ಳೋಣ. ಪ್ರಿಯರೇ, ಇದು ಸಮಯ ಅವರಿಗಾಗಿ ಪ್ರಾರ್ಥಿಸುವ ಸಮಯ. ಎಷ್ಟೋ ಸೇವಕರು ನಿರ್ಗತಿಕರ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಒಂದು ವೇಳೆ ಅವರು ಇಂಥ ರೋಗಕ್ಕೆ ತುತ್ತಾದರೆ ಆ ಜನರ ಗತಿಯೇನು, ಸ್ಥಿತಿಯೇನು? ವೈದ್ಯರು ಇವತ್ತು ಈ ರೋಗದಲ್ಲಿ ಬಳಲುತ್ತಿದ್ದಾರೆ. ಅನೇಕರು ಅಸುನೀಗುತ್ತಿದ್ದಾರೆ. ನರ್ಸ್ಗಳು ಕಷ್ಟಪಡುತ್ತಿದ್ದಾರೆ. ಪ್ರೀತಿಯ ದೇವಜನರೇ, ನಾವು ದೇವರಲ್ಲಿ ಪ್ರಾರ್ಥಿಸೋಣ, ದೇವರ ಕರುಣೆಗಾಗಿ ಪ್ರಾರ್ಥಿಸೋಣ. ಈ ಸಮಯದಲ್ಲಿ ಕರುಣೆಯ ಒಡೆಯರು ಯೇಸು ಆಗಿದ್ದಾರೆ. ಈ ಸಮಯದಲ್ಲಿ ಆತನ ಕರುಣೆಯನ್ನ ನಾವು ಇಡೀ ಜನಾಂಗದ ಮೇಲೆ ಬೇಡಿಕೊಳ್ಳೋಣ. ಈ ಪ್ರಾರ್ಥನೆಯನ್ನು ನಾವು ಮಾಡೋಣ. ಎಲ್ಲರೂ ಕರಗಳನ್ನು ಎತ್ತಿ ಈ ಪ್ರಾರ್ಥನೆಯನ್ನು ನೀವು ಮಾಡಿರಿ. ಕಣ್ಣುಗಳನ್ನು ಎಲ್ಲರೂ ಮುಚ್ಚಿಕೊಳ್ಳಿರಿ. ದಯವಿಟ್ಟು ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ. ಎಲ್ಲರ ನೆನಪುಗಳು ನೀವು ತೆಗೀರಿ. ಪ್ರತಿಯೊಬ್ಬರು ನೆನಪಿಸಿಕೊಳ್ಳ್ರಿ. ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿಕೊಳ್ಳೋಣ. ಯೇಸುವಿನ ರಕ್ತದ ಶಕ್ತಿ ನನ್ನ ಮೇಲೆ ಆವರಿಸಲಿ, ನನ್ನ ಕುಟುಂಬದ ಮೇಲೆ ಆವರಿಸಲಿ, ನನ್ನ ನೆರೆ ಹೊರೆಯವರ ಮೇಲೆ ಆವರಿಸಲಿ, ನನ್ನ ಬಂಧು ಮಿತ್ರರಲ್ಲಿ ಆವರಿಸಲಿ, ನನ್ನ ಶತ್ರುಗಳಲ್ಲಿ ಆವರಿಸಲಿ. ಎಲ್ಲ ಜನಾಂಗಗಳ ಮೇಲೆ, ಎಲ್ಲ ಧರ್ಮೀಯರ ಮೇಲೆ ಪ್ರಭು ಯೇಸುವಿನ ರಕ್ತದ ಕೋಟೆ ಅವರನ್ನು ಕಾಪಾಡಲಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾ ಪ್ರೀತಿಯಿಂದ ನಾವು ಪ್ರಾರ್ಥಿಸೋಣ. ಅಪ್ಪ ತಂದೆ, ಯೇಸುವಿನ ನಾಮದಲ್ಲಿ ನಾವು ಯಾರಿಗೆಲ್ಲ ಈ ಪ್ರಾರ್ಥನೆಯನ್ನು ಪ್ರಾರ್ಥಿಸುತ್ತಿದ್ದೇವೆಯೋ ಅವರ ಶ್ವಾಸಕೋಶಗಳು ಅವರ ಪ್ರತಿಯೊಂದು ಅಂಗಾಂಗಗಳು ಪರಿಪೂರ್ಣ ಉಸಿರಾಟ ಮತ್ತು ರಕ್ತ ಸಂಚಲನೆಯ ಕಾರ್ಯವನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ನಿರ್ವಹಿಸಲು ಯೇಸು ನಾಮದಲ್ಲಿ
ನಾಮದಲ್ಲಿ ಸಮರ್ಥವಾಗಿವೆ. ಅಪ್ಪ ತಂದೆಯೇ, ಯೇಸುವಿನ ನಾಮದಲ್ಲಿ ನಾವು ಯಾರಿಗೆಲ್ಲ ಈ ಪ್ರಾರ್ಥನೆಯನ್ನು ಪ್ರಾರ್ಥಿಸುತ್ತಿದ್ದೇವೆಯೋ ಅವರ ಶ್ವಾಸಕೋಶಗಳು ಮತ್ತು ಅವರ ಪ್ರತಿಯೊಂದು ಅಂಗಾಂಗಗಳು ಪ್ರತಿಯೊಂದು ಅವರ ಅಂಗಾಂಗಗಳು ಪರಿಪೂರ್ಣವಾದ ಉಸಿರಾಟ ಮತ್ತು ರಕ್ತ ಸಂಚಲನೆ ಕಾರ್ಯವು ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ನಿರ್ವಹಿಸಲು ಯೇಸುವಿನ ನಾಮದಲ್ಲಿ ಸಮರ್ಥವಾಗಿವೆ. ಆಮೆನ್, 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 ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ, 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 ಈ ಪ್ರಾರ್ಥನೆಯ ಪ್ರತಿಯೊಬ್ಬರ ಮೇಲೆ ಯೇಸುವೇ ನೆರವೇರಲಿ ಕ್ಷಣದಲ್ಲಿ. ಆಮೆನ್ ಅಂತ ಹೇಳ್ತೇವೆ. ನೆರವೇರಿ ಬಿಟ್ಟಿದಂತ ನಂಬುತ್ತೇವೆ. ಹೀರಬಬ ರಕಲ ಉರದಗ ಚಂದರಬರ ಕರಬಲ ರೋಕಬಬ ಹೀರಲ 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 ಹೀರಬಬ ರಕಲ ಜೀಸಸ್. ಪ್ರೀತಿಯ ದೇವಚನರೇ, ಈ ಸಮಯವಾಗಿದೆ, ಭಯದ ಸಮಯ. ಯೇಸು ಹೇಳ್ತಾ ಇದ್ದಾರೆ, ಭಯ ಪಡಬೇಡಿ. ಪ್ರೀತಿಯ ದೇವಚನರೇ, ಭಯ ದುರಾತ್ಮನಿಂದ ಬರುವುದು, ಅಭಯ ಯೇಸು ಕೊಡುವವರು. ಈ ಸಮಯದಲ್ಲಿ ಆ ಅಭಯವನ್ನ ಪಡೆಯೋಣ ನಮ್ಮ ಮನೆ ಮಂದಿಯ ಮೇಲೆ. ಏಕೆಂದರೆ ನಾವು ಹಾದು ಹೋಗುವ ಪ್ರತಿಯೊಂದು ಸ್ಥಳಗಳು ಇವತ್ತು ಈ ವೈರಸ್ಗಳಿಂದ ತುಂಬಿಬಿಟ್ಟಿವೆ. ಪ್ರಿಯರೇ, ಭಯ ಪಡುವುದು ಬೇಡ. ಯೇಸುವಿನ ರಕ್ತದ ಕವಚ ನಮ್ಮ ಪ್ರತಿಯೊಂದು ಮನೆ ಮಂದಿಯ ಮೇಲೆ ನಾವು ರಕ್ಷಣೆ ಪಡೆಯುತ್ತಾ, ಪ್ರೀತಿಯ ದೇವಚನರೇ, ಈ ಸಮಯದಲ್ಲಿ ಪ್ರಾರ್ಥಿಸೋಣ ಈ ಗೀತೆಯ ಮೂಲಕ. Mogachano, Jesus de Kakurta apare, Jesus o moga apare, Jesus de boxerne apare, yakari, mogan, Jesus o shinya, ani to muzo tuzo gun karna, to muzo ani tuzo rakhwandare, to muzo ani tuzo